ಈಗಾಗಲೇ ಆಗಮಿಸಿರುವಂತಹ ಎಲ್ಲ ಅತಿಥಿವರಿಯರೇ, ವಿವಿಧ ಶಾಲೆಗಳಿಂದ ಬಂದಿರುವಂತಹ ಮುಖ್ಯೋಪಾಧ್ಯಾಯರೇ, ಸಹೋದ್ಯೋಗಿ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ನಮ್ಮ ಹಲವಾರು ಗ್ರಾಮಗಳನ್ನು ದತ್ತು ತೆಗೆದುಕೊಂಡಿದೆ, ಹಲವಾರು ಸರ್ಕಾರಿ ಶಾಲೆಗಳನ್ನು ಕೂಡ ದತ್ತು ತೆಗೆದುಕೊಂಡಿದೆ. ಅದು ಮಾತ್ರ ಅಲ್ಲದೆ ವಿಶ್ವವಿದ್ಯಾನಿಲಯದ ಪ್ರತಿಯೊಂದು ಘಟಕಗಳು ಕೂಡ ಹಲವಾರು ವಿದ್ಯಾರ್ಥಿ ಸಮುದಾಯಕ್ಕೆ ಏನಾದರೂ ಒಂದು ಕೆಲಸಗಳನ್ನ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಈ ವರ್ಷ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಗಳಿಗೆ ನಾವೆಲ್ಲ ಇದ್ದೇವೆ. ಆ ಒಂದು ಕಾರ್ಯವನ್ನು ಇಟ್ಕೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ರಾಜಕೀಯ ಶಾಸ್ತ್ರ ವಿಭಾಗ ಇವತ್ತು ಒಂದು ಒಳ್ಳೆಯ ಶಿಸ್ತುಬದ್ಧವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೆ. ಮಕ್ಕಳು ಮಾತಾಡಲಿಕ್ಕಿಲ್ಲ, ಎಲ್ಲ ಶಾಲೆಗಳಿಂದ ಬಂದಿದ್ದೀರಿ. ಮಕ್ಕಳು ಮೌನವಾಗಿ ಒಂದು 20 ನಿಮಿಷ ನಾವು ಈ ಒಂದು ಕಾರ್ಯಕ್ರಮವನ್ನು, ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತದನಂತರ ಈ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಮಾಡ್ತೇವೆ. ವಿಶೇಷವಾಗಿ ಇವತ್ತು ರಾಜಕೀಯ ಶಾಸ್ತ್ರ ವಿಭಾಗದವರು, ರಾಜ್ಯಶಾಸ್ತ್ರ ವಿಭಾಗದವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದು ರಾಮಕೃಷ್ಣ ಪ್ರೌಢಶಾಲೆಯ ಸಹಯೋಗದೊಂದಿಗೆ ಭಾಷಣ ಮತ್ತು ಕಿರುನಾಟಕ ಸ್ಪರ್ಧೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವರು ಪ್ರೊಫೆಸರ್ ಜಯರಾಜ್ ಅಮೀನ್ ಅವರು, ಅಧ್ಯಕ್ಷರು ರಾಜ್ಯಶಾಸ್ತ್ರ ವಿಭಾಗ, ಮಂಗಳೂರು ವಿಶ್ವವಿದ್ಯಾಲಯ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಶಾಸ್ತ್ರ ವಿಭಾಗದ ಎಲ್ಲ ನೇತೃತ್ವ ವಹಿಸಿಕೊಂಡ ಅಧ್ಯಕ್ಷರಾಗಿರ್ಬೋದು, ಅಲ್ಲಿಯ ಉಪನ್ಯಾಸಕ ವೃಂದವರೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಆಲೋಚನೆ ಮಾಡಿ ಉದ್ಘಾಟನೆ ಯಾರು ಮಾಡಬೇಕು ಅಂತ ಹೇಳಿದ ಕೂಡಲೇ ಈಗಾಗಲೇ ಇಡೀ ಹರೇಕಳಕ್ಕೆ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನು ತಂದುಕೊಟ್ಟಿರುವಂತಹ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರೇ ಈ ಒಂದು ಸೂಕ್ತ ವ್ಯಕ್ತಿ ಅಂತೇಳಿ ಅವರು ನಿರ್ಣಯ ಮಾಡಿ ಅವರನ್ನು ಇವತ್ತು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಬರಮಾಡಿಕೊಂಡಿದ್ದಾರೆ. ಈ ಒಂದು ಮುಖ್ಯ ಅತಿಥಿಗಳು, ವಿಶೇಷ ಅಭ್ಯಾಗತರು, ಈ ಒಂದು ಗ್ರಾಮದ ಪ್ರಥಮ ಪ್ರಜೆ, ಎಲ್ಲ ಕಾರ್ಯಚಟುವಟಿಕೆಗಳು ಬಹಳ ಅದ್ಭುತವಾಗಿ ನಿರ್ವಹಿಸಿಕೊಂಡು ಬಂದಿರುವಂತಹ ಕ್ರಿಯಾಶೀಲ ಯುವಕ ಬದ್ರುದ್ದೀನ್ ಫರೀದ್ ನಗರ್ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕೋಶಾಧಿಕಾರಿಗಳು, ನಮ್ಮ ಎಲ್ಲ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡಂತಹ ಕಡಜ ಸೋಮಶೇಖರ್ ಚೌಡರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಕುಶಲತಾ ಟೀಚರ್ ಅವರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ಎಲ್ಲರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೆಲ್ಲ ದಯಾನಂದ ನಾಯಕ್ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರನ್ನು ಕೂಡ ಗೌರವಾನ್ವಿತ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೇಳಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ. ಈಗಾಗಲೇ ನಮ್ಮ ನಾಡಗೀತೆಯನ್ನು ಈಗಾಗಲೇ ಹಾಡಿದ್ದೇವೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ. ಇದೀಗ ಪ್ರಾರ್ಥನೆಯನ್ನು ಹಾಡಲಿಕ್ಕೆ 10ನೇ ಕ್ಲಾಸ್ನ ವಿದ್ಯಾರ್ಥಿಗಳು ನಮ್ಮೊಂದಿಗೆ. ಮಂಗಳವನ್ನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷವಧವ ನಮಗೆ ತೋರಲಿ, ಜ್ಞಾನದುದಯ ಭಾಗ್ಯದುದಯ ಎಮಗೆ ನಿತ್ಯ ದೊರೆಯಲಿ, ಸತ್ಯ ಶಾಂತಿ ನ್ಯಾಯ ನಡತೆ ತಿದ್ದಿ ನಮ್ಮ ಬೆಳೆಸಲಿ. ಮಂಗಳವನ್ನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ, ಜಾತಿ ಪಂಥ ಭೇದ ಭಾವ ಎಂಬ ಬಿಟ್ಟು ತೊಲಗಲಿ, ಒಂದೇ ತಾಯ ಮಕ್ಕಳೆಂಬ ಶುದ್ಧ ಭಾವ ಬೆಳೆಯಲಿ. ಮಂಗಳವನ್ನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಮಂಗಳವನ್ನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಮಂಗಳವನ್ನು ಕರೆಯುತ್ತಿರುವ ದೇವ ಶುಭವ ನೀಡಲಿ. ಕಾರ್ಯಕ್ರಮದ ಮುಂದಕ್ಕೆ ಬಂದಂತ ಎಲ್ಲ ಅತಿಥಿವರಿಯರನ್ನು ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುವಂಥದ್ದು ನಮ್ಮ ಕರ್ತವ್ಯನ ಹೌದು, ಸಂಸ್ಕಾರನ ಹೌದು. ಈ ನಡೆಯಲ್ಲಿ ನಮ್ಮ ರಾಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಲವಾರು ಕಾರ್ಯಕ್ರಮಗಳನ್ನ ಆಗ್ಬೋದು, ಶಾಲೆ ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಆ ಒಂದು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಮಕ್ಕಳಿಗೆ ಬಹಳ ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನವನ್ನು ಹೇಳಿಕೊಂಡು ಬರುವವರು, ಒಂದು ಅದು ಮಾತ್ರ ಅಲ್ಲದೆ ಒಳ್ಳೆಯ ಸಮಾಜ ಸೇವಕರು ಆಗಿರುವಂತಹ ಡಾಕ್ಟರ್ ದಯಾನಂದ ನಾಯಕ್ ಅವರು ಎಲ್ಲರನ್ನು ಕೂಡ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಯೋಚನೆ ಮಾಡಿದಾಗ ಇವತ್ತು ಸ್ವಾತಂತ್ರ್ಯದ ಪತಾಕೆಯನ್ನು ಹಿಡಿಯುವವರು ಜಾತಿ ಮತ ಭೇದ ಇಲ್ಲದೆ ಎಲ್ಲರಲ್ಲಿ ಒಂದಾಗಿ ಬಾಳುವಂಥ ಪ್ರಕ್ರಿಯೆಯನ್ನು ಇಟ್ಕೊಂಡು ಎಲ್ಲ ಜನ, ಅದು ಪಿಯೂನಿಂದ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಒಬ್ಬ ಹಳ್ಳಿಯ ಬಡವನಿಗಿಂತ ಒಬ್ಬ ಶ್ರೀಮಂತರವರೆಗೆ ಎಲ್ಲರೂ ಕೂಡ ಸ್ವಾತಂತ್ರ್ಯದ ಪತಾಕೆಯನ್ನು, ಬಾವುಟವನ್ನು ತನು ಮನ ಮಾನಸಿಕವಾಗಿ ಎಲ್ಲರೂ ಕೂಡ ಸ್ವಾತಂತ್ರ್ಯದ ನೆನಪನ್ನು ಮರುಕಳಿಸುವಂಥ ಅನೇಕ ಪ್ರಕ್ರಿಯೆಗಳನ್ನು ಅವರವರ ತಳಮಟ್ಟದಲ್ಲಿ ಮಾಡ್ತಾ ಬರ್ತಾರೆ. ಹಾಗೆಯೇ ಇಡೀ ದೇಶವು ಕೂಡ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ವಿಶ್ವವಿದ್ಯಾನಿಲಯ
ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಬಹಳ ಅರ್ಥಪೂರ್ಣವಾಗಿ ಪ್ರತಿಯೊಂದು ವಿಭಾಗಕ್ಕೂ ಹಂಚಿಕೊಟ್ಟಿದೆ. ಹಾಗೆಯೇ ಅದನ್ನು ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಕೊಂಡು ರಾಜ್ಯಶಾಸ್ತ್ರ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ನನ್ನ ನೆಚ್ಚಿನ ಆತ್ಮೀಯರು ಮಿತ್ರರಾದಂಥ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರು ಒಂದು ರೂಪುರೇಷೆಗಳನ್ನು ಮಾಡಿಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ವಿಶ್ವವಿದ್ಯಾನಿಲಯ ದತ್ತು ತೆಗೆದುಕೊಂಡ ಎಲ್ಲ ಪ್ರೈಮರಿ ಮತ್ತು ಪ್ರೌಢಶಾಲೆಗಳಿಗೆ ನಾವು 75ನೇ ಸ್ವಾತಂತ್ರ್ಯದ ಉತ್ಸವದ ಅಂಗವಾಗಿ ಏನಾದರೂ ಮಾಡಬೇಕು ಅಂತ ಅನಗಂಡಾಗ ಅವರ ನಿರ್ದೇಶನದಂತೆ ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳಿಗೆಲ್ಲವೂ ಕೂಡ ಇಂಡಿವಿಜುವಲ್ ಈವೆಂಟ್ಸ್ ಏನಾದರೂ ಸ್ವಾತಂತ್ರ್ಯದ ನೆನಪುಗಳನ್ನು ಮರುಕಳಿಸುವಂಥ ಮಕ್ಕಳಿಗೆ ತಿಳಿಯಪಡಿಸಲಿಕ್ಕೆ ಶೈಕ್ಷಣಿಕವಾಗಿ ಅದನ್ನು ರಿಕಾಲ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಇಂಡಿವಿಜುವಲ್ ಆಗಿ ಅವರಿಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಒಂದು ಭಾಷಣ ಕಾಂಪಿಟೇಷನ್ ಮಾಡಿಸುವ ಅಂತಾಯಿತು. ಆಮೇಲೆ ಒಂದು ಸಾಮೂಹಿಕವಾಗಿ ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ತೋರಿಸಲಿಕ್ಕೆ, ಯಾಕೆಂದರೆ ಸ್ವಾತಂತ್ರ್ಯದ ಒಂದು ಬಳುವಳಿ ಅದು ಏನಂತ ಹೇಳಿದ್ರೆ ಜಾತಿ ಮತ ಪಂಥ ಭೇದ ಇಲ್ಲದೆ ಎಲ್ಲ ಕೂಡ ಇಸ್ಕೋ ಬಿ ಅಪ್ನಾತಾ ಚಲ್ ಉಸ್ಕೋ ಬಿ ಅಪ್ನಾತಾ ಚಲ್, ಐ ಬಿಲಾಂಗ್ ಟು ಯು, ಯು ಬಿಲಾಂಗ್ ಟು ಮೀ ಅನ್ನುವ ಧ್ಯೇಯದಲ್ಲಿ ಜಾತಿ ಮತ ಪಂಥ ಭೇದವಿಲ್ಲದೆ, ಮತ್ತೆ ಹಿರಿಯರು ಕಿರಿಯರು ಅಂತ ಹೇಳಿದ್ರೆ, ಮತ್ತೆ ಮಹಿಳೆಯರು ಪುರುಷರು ಭೇದ ಭಾವವಿಲ್ಲದೆ ಎಲ್ಲ ಕೂಡ ಶ್ರೀಮಂತ ಬಡವಿಲ್ಲದೆ ನಾವೆಲ್ಲ ಪಡ್ಕೊಂಡ ಸ್ವಾತಂತ್ರ್ಯವನ್ನು ಪುನಃ ಮಕ್ಕಳು ನೆನಪು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸ್ಕಿಟ್ ಮಾಡಿಸುವ ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಆದ್ದರಿಂದ ಸಮೂಹವಾಗಿ ಪ್ರೌಢಶಾಲೆಗೆ ಮತ್ತು ಪ್ರಾಥಮಿಕ ಶಾಲೆಗೆ ಸ್ಕಿಟ್, ಆಮೇಲೆ ಇಂಡಿವಿಜುವಲ್ ಆಗಿ ಅವ್ರಿಗೆ ಸ್ಪೀಚ್ ಕಾಂಪಿಟೇಷನ್ ಮಾಡಲಿ, ಮಕ್ಕಳಿಗೆ ಮುಂದೆ ಅಟ್ಲೀಸ್ಟ್ ಮಕ್ಕಳಿಗೆ ಆಗಲಿ ಅನ್ನೋದೊಂದು ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ದೀವಿ. ಹಾಗೆಯೇ ಇನ್ನು ಶಾಲೆಯಲ್ಲಿ ಅಂತ ಹೇಳ್ಕೊಂಡು ಎಲ್ಲವೂ ಸೌಲಭ್ಯ ಇರುವಂಥ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ, ಮತ್ತು ಅದು ಕೂಡ ತ್ಯಾಗಂರವರನ್ನ ನಾವು ತ್ಯಾಗ ಜೀವಿಯರು ಆಮೇಲೆ ಅವರನ್ನು ಮಾಡಿಕೊಡುವಾಗ ಇದು ಶಾಲೆ ಪರವಾಗಿಲ್ಲ, ಬಟ್ ನಮ್ಮಲ್ಲಿ ಎಲ್ಲ ಅವ್ರು ಮಾಡಿದ್ದಾರೆ ಸರ್, ಬೇರೆ ಎಲ್ಲಾದರೂ ಮಾಡಿ ಅಂತ ಹೇಳಿದಾಗ ಇಲ್ಲ, ನಿಮ್ಮಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ನಾವು ಇಲ್ಲೇ ಮಾಡ್ತೀವಿ ಎಲ್ಲ ಮಾಡಿಕೊಂಡು ನಾವೇ ನಿರ್ಧಾರ ಮಾಡಿಕೊಂಡು ಶ್ರೀ ರಾಮಕೃಷ್ಣ ಅನುದಾಂತ ಪ್ರೌಢಶಾಲೆ ಪಾವೂರು ಹೆರಕಡ ಇದೇ ಸ್ಥಳದಲ್ಲಿ ಅವರು ಕೂಡ ಒಂದು ಒಪ್ಪಿಕೊಂಡ್ರು. ಆದ್ದರಿಂದ ನಾವು ಒಂದು ಲೈನ್ ಕ್ಲಿಯರ್ ಆದ ಕೂಡಲೇ ಇಮಿಡಿಯೇಟ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಶಾಲಾ ಹೈಸ್ಕೂಲಿಗೆ ಪ್ರೌಢಶಾಲೆಗಳಿಗೆ ಎಲ್ಲವೂ ಕೂಡ ನಮ್ಮ ವಿಭಾಗದ ವತಿಯಿಂದ ಎಲ್ಲವೂ ಕೂಡ ಅವರಿಗೆ ಒಂದು ನೆನಪೋಲೆಯನ್ನು ಗಳಿಸಿ ಆ ರೀತಿಯಲ್ಲಿ ತಯಾರು ಮಾಡಿದ ರೀತಿ ಈ ಸುದಿನದಂದು ಎಲ್ಲರೂ ಬಂದು ತಾವು ಸೇರಿಸಿರಿ. ಆದ್ದರಿಂದ ಈ ಒಂದು ನೆನಪಿನ ಅಂಗಳದಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ನಾವು ಏರ್ಪಡಿಸಿದ ಈ ಸಮಾರಂಭಕ್ಕೆ ಇವಾಗ ಸಂಪನ್ನಗೊಂಡಿದೆ. ಇವಾಗ ಪ್ರಾರ್ಥನೆ ಆಗಿದೆ. ಉದ್ಘಾಟಿಸುವ ಮೊದಲು ಸಭೆಯ ಸಂಪ್ರದಾಯದಂತೆ ಒಂದು ಪ್ರಸ್ತಾವನೆ ಅಂತ ಆಯಿತು. ಆಮೇಲೆ ಇನ್ನು ಏನು ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಪ್ರಸ್ತಾವನೆಗೆ ಸ್ವಾಗತ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಸ್ವಾಗತ ಮತ್ತು ಪ್ರಸ್ತಾವನೆ, ಸ್ವಾಗತದ ಇದು ಭಾಗವಾಗಿ ಯಾವುದೇ ಭಂಗ ಬಾರದೆ ನಿರ್ವಿಘ್ನವಾಗಿ ನೆರವೇರಿದೆ ಈ ಸಮಾರಂಭ. ಇದರ ಸ್ವಾಗತದ ಪ್ರತೀಕವಾಗಿ ನಮಗೆ ಇನ್ನು ಈ ಅಧ್ಯಕ್ಷ ಸ್ಥಾನವನ್ನು ಇವತ್ತಿನ ಇಡೀ ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಾರು ಮಾಡಬೇಕು ಅಂತ ನಾವು ಉದ್ಘಾಟಕರಾಗಿ ಕರಿಬೇಕಂತ ಆದಾಗ ಕಡು ಬಡತನದ ಕಿತ್ತು ತಿನ್ನುವ ಬಡತನ ಇದ್ದರೂ ಕಿತ್ತಾಳೆ ಮಾರಿ ಒಂದು ಅನ್ನದಾನ ಹೇಗಿದೆಯೋ ಹಾಗೆ ವಿದ್ಯಾದಾನವನ್ನು ನೀಡಿದ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಆಜ್ಯಪ್ಪನವರು ನಮ್ಮೊಟ್ಟಿಗೆ ಬಂದ್ದಾರೆ. ನಾವು ಕೇಳಿದ ಕೂಡಲೇ ಅವರು ಓಡೋಡಿ ಬಂದಿದ್ದಾರೆ. ನಾವು ಈಗಲೂ ಕೂಡ ಅವರಿಗೆ ಮನೆಗೆ ಹೋದ ಕೂಡ ಬಂದಾಗ ಅವರೇ ರೋಡ್ನಲ್ಲಿ ಬಂದು ಇನ್ನೂ ಸಹ ನಾನು ಎದುರುಗಡೆ ಕೂತ್ಕೊಡಿದ್ರೆ ಹಿಂದಗಡೆಯಲ್ಲಿ ಅಂತ ಅಂದ್ಕೊಂಡು ಹಿಂದೆ ಇದ್ರೂ ಕೂಡ ಒಂದು ಧನ್ಯತಾ ಭಾವನೆ, ಅದು ಅಲ್ಲದೆ ಬಹಳ ಒಂದು ಸಿಂಪ್ಲಿಸಿಟಿಯಾಗಿ ಒಂದು ಫಕೀರನಾಗಿ ಇವಾಗ ನಮ್ಮ ಮಹೇಶ್ ಅವರು ಹೇಳಿದರು, ಒಂದು ದೇಶಕ್ಕೆ ಒಂದು ಮೋದಿ ಆದರೆ ಈ ಊರಿಗೆ ಒಂದು ಮೋದಿಯಾಗಿ ಯಾವುದು ನಮ್ಮ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಆಜ್ಯಪ್ಪನವರು ಇದ್ದಾರೆ ಅಂತ. ಅವರು ಮೋದಿ ಇರಲಿ ಅಥವಾ ಫಕೀರನ ಇರಲಿ, ಆ ದೇಶದ ಅವಿಭಾಜ್ಯ ಒಂದು ಸಂಪನ್ನನಾಗಿ ಇವತ್ತು ಮೂಡಿ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಕ್ಷರು ಆಗಿರುವಂಥ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರು ಅವರಿಗೆ ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಧನ್ಯವಾದಗಳು ಸರ್. ನಗರ ಈ ಗ್ರಾಮದ ಅಧ್ಯಕ್ಷರು, ಹರೇಕಳ ಗ್ರಾಮ ಪಂಚಾಯತ್ ಮಂಗಳೂರು ತಾಲೂಕಿನ ಅಧ್ಯಕ್ಷರಾಗಿರುವಂಥ ಭಾಳ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಭಾಳ ಯುವ ಉತ್ಸಾಹವನ್ನು ಹೊಂದಿರುವ ಇವರು ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಬಂದಿದ್ದಾರೆ. ಅವರು ಎಲ್ಲ ತನ್ನ
ಒಂದು ಅನೇಕ ತ್ವರಿತ ಕೆಲಸಗಳಿದ್ರೂ ಕೂಡ ಈ ಶಾಲೆಗೆ ಬಂದು ಉದ್ಘಾಟನೆ ಮಾಡಬೇಕು, ಬಹಳ ಅರ್ಥಪೂರ್ಣವಾದ ಇದೊಂದು ಕೆಲಸ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ವಿಭಾಗದ ಅಧ್ಯಕ್ಷರು ಆಗಿರುವಂಥ ಪ್ರೊಫೆಸರ್ ಜಯರಾಜ್ ಅಮೆ ಅವರು ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಯಾ ಸ್ಥಾನದಲ್ಲಿ ನಿಲ್ತದೆ ಒಂದು ಶಾಲೆ ಇನ್ಫ್ರಾಸ್ಟ್ರಕ್ಚರ್, ಮಕ್ಕಳಿಗೆ ಏನು ಬೇಕು ಏನು ಬೇಡ ಯಾವುದಕ್ಕೂ ಚಿಂತನೆ ಮಾಡುವ ಒಂದು ಥಿಂಕ್ ಟ್ಯಾಂಕ್ ಆಗಿ ಇಲ್ಲೇ ಒಂದು ಮ್ಯಾನೇಜ್ಮೆಂಟ್ ಇದೆ. ಈ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಟ್ರೆಸರರ್ ಕೋಶಾಧಿಕಾರಿಯಾಗಿ ವರ್ಕ್ ಮಾಡಿದಂಥ ಶೇಖರ್ ಚೌಡ್ರು ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಈ ಈ ಈ ನಡೆಯಲ್ಲೇ ಸಂಪನ್ನರಾದವರು, ನಮಗೆ ಎಲ್ಲವೂ ಕೂಡ ದೇವಲೀಲ ಅಂತ ಹೇಳಬೇಕು. ಆದ್ದರಿಂದ ಇಲ್ಲಿಯ ಟ್ರೆಸರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆದ್ದರಿಂದ ಈ ನಿಟ್ಟಿನಲ್ಲಿ ಅವರನ್ನು ಕೂಡ ಈ ಸಭೆಗೆ ನಮ್ಮ ಅಧ್ಯಕ್ಷರು ಹೂವನ್ನು ನೀಡಿ ಅವರನ್ನು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಉಷಾಲತಾ ಎ ಅವರು ಮುಖ್ಯೋಪಾಧ್ಯಾಯರು ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಅರೇಕಳ. ಅವರು ತನ್ನ ಏನೇ ಇದ್ರೂ ಕೂಡ ಶಕ್ತಿಯ ನಿಶಕ್ತಿ ಆದರೂ ಕೂಡ ಬಹಳ ಒಂದು ಪ್ರಜ್ಞಾವಂತರಾಗಿ ಮಕ್ಕಳಿಗೆ ನಗುಮುಖದಿಂದಲೇ ಅವರು ಕೂಡ ಎಷ್ಟೇ ಇದ್ರೂ ಕೂಡ ತನ್ನ ಕಷ್ಟ ಬಟ್ ಅದನ್ನು ಯಾರಕ್ಕೂ ಹೇಳಕ್ ಕೊಡದೆ ಒಂದು ವಿದ್ಯೆಯ ದಾನಿಯಾಗಿ ಅದರ ಮುಖ್ಯಸ್ಥರಾಗಿ ಶಾಲೆ ನಡೆಸ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ ಪ್ರತಿಯೊಂದು ಮಕ್ಕಳನ್ನ ಮತ್ತೆ ತನ್ನ ಎಲ್ಲ ಉಪನ್ಯಾಸಕ ಬಂಧುಗಳನ್ನು ಕೂಡ ಸಜ್ಜುಗೊಳಿಸಿದ್ದಾರೆ. ಹಾಗೆ ತ್ಯಾಗಂ ಕೂಡ ಒಟ್ಟಿಗಿದ್ದಾರೆ. ಸೊ ಆದ್ದರಿಂದ ಶ್ರೀಮತಿ ಉಷಾಲತಾ ಎ ಅವರನ್ನ ನಮ್ಮ ವಿಭಾಗದ ಅಧ್ಯಕ್ಷರು ಆಗಿರುವಂಥ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರು ಅವರನ್ನು ಹೂಗುಚ್ಛ ನೀಡಿ ಅವರ ಸ್ವಾಗತ ಮಾಡಬೇಕು. ಬಹಳ ಇವತ್ತು ಅಂದರೆ ಇವತ್ತು ರಾತ್ರಿ ಇಡೀ ಮಲಗಲಿಕ್ಕಿಲ್ಲ ನಮ್ಮ ಅಧ್ಯಕ್ಷರು. ನಿನ್ನೆ ಮೊನ್ನೆ ಅದನ್ನೇ ಬೇರೆ ನಮಗೆ ಬಿಡುವಿಲ್ಲ. ಆದರೆ ಪ್ರತಿಯೊಂದು ಕೂಡ ಬಹಳ ಅಚ್ಚುಕಟ್ಟಾಗಿ ಆಗಬೇಕು, ಬೇರೇನಿಲ್ಲ, ಅಚ್ಚುಕಟ್ಟಾಗಬೇಕು ಅನ್ನೋ ಬಗ್ಗೆ ಬಹಳ ಸೀರಿಯಸ್ ಆಗಿ ವರ್ಕ್ ಮಾಡುವಂಥ ನಮ್ಮ ಅಧ್ಯಕ್ಷರಾದ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರು ಯಾವುದೇ ಕಡೆಯಲ್ಲಿ ಕೆಲವೊಮ್ಮೆ ತಪ್ಪು ಒಪ್ಪುಗಳು ಆಗ್ತವೆ, ಆದರೂ ಕೂಡ ಬಹಳ ಕಾಯ ವಾಚ ಮನಸ್ಸಿನಿಂದ ಬಹಳ ಪ್ರೀತಿಯಿಂದ ಅದನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಸೊ ಆದ್ದರಿಂದ ಅವರಿಗೆ ನಮ್ಮ ವಿಭಾಗದ ಪರವಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಈ ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಪ್ರೀತಿಯಿಂದ ಈ ಇಡೀ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅತ್ಯಂತ ಪ್ರೀತಿಯಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಈ ಸ್ಪರ್ಧೆಗೆ ಆಗಮಿಸಿದ ಎಲ್ಲ ಶಾಲೆಗಳ ಮುಖ್ಯಸ್ಥರಿಗೆ ಮತ್ತು ಇಲ್ಲಿ ಯಾರೆಲ್ಲ ಬಂದಿದ್ದೀರಿ, ಉಪನ್ಯಾಸಕರು, ಟೀಚರ್ಸ್ ಎಲ್ಲ ಬಂದಿದ್ದೀರಿ, ಅವರಿಗೆ ಎಲ್ಲ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಯಾವುದು ಫೋಟೋಗ್ರಾಫರ್ ಆಗಿ ಬಂದಿದ್ದಾರೆ, ಮತ್ತೆ ಅನೇಕ ರೀತಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರೆಲ್ಲ ಸಹಾಯ ಮಾಡ್ತಾರೆ. ಹೆಸರು ಬಿಟ್ಟು ಹೋಗಿರ್ಬೋದು. ಈಗ ಇಲ್ಲಿ ಅದಕ್ಕೆ ನಿರೀಕ್ಷರಾಗಿ ಮತ್ತು ಅದಕ್ಕೆ ಜಡ್ಜ್ ಮಾಡಲಿಕ್ಕೆ ತೀರ್ಪುಗಾರಾಗಿ ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಮತ್ತು ಎಲ್ಲ ನಮ್ಮ ರಾಜ್ಯಶಾಸ್ತ್ರ ವಿಭಾಗದ ಎಲ್ಲ ವಿದ್ಯಾರ್ಥಿನಿಯರನ್ನ ಮತ್ತು ರಿಸರ್ಚ್ ಸ್ಕಾಲರ್ಸ್ ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಅತ್ಯಂತ ಹೃದಯಾಂತರದಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಾಯಕ್ ಅವರು ಬಹಳ ಹಿರಿಯ ನುರಿತ ಅಧಿಕಾರಿ, ಫೈನಾನ್ಸ್ ಆಫೀಸರ್ಗಳಾಗಿ ಎಲ್ಲ ವರ್ಕ್ ಮಾಡಿದವರು. ಬಹಳ ನಗುಮುಖದೊಂದಿಗೆ ಎಷ್ಟು ಈ ರಾಜ್ಯಶಾಸ್ತ್ರ ವಿಭಾಗ ನನಗೆ ಮೊನ್ನೆ ಗೊತ್ತಾದ್ದು ಅವರು ಯಾವ ರೀತಿ ಸೌಜನ್ಯಯುತವಾಗಿ ನಮ್ಮ ನಡೆದುಕೊಳ್ತಾರೆ. ಅವರು ಅಷ್ಟರ ಮಟ್ಟಿಗೆ ತಿಳಿದಿದ್ರು ಕೂಡ ಎಲ್ಲ ಪ್ರೊಫೆಸರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಆದರೂ ಕೂಡ ನಮ್ಮ ಮಾಸ್ಟರ್ಗಳೆಲ್ಲ ಹೋದ ಕೂಡಲೇ ಆ ಮಾಸ್ಟರ್ಗೆ ಕೊಡುವಂಥ ಗೌರವ, ಮತ್ತೆ ಒಂದು ಮಕ್ಕಳನ್ನ ದತ್ತು ತಗೊಳ್ಳುವುದು ಹೇಳುವಾಗ 4 ಮಕ್ಕಳನ್ನ ನಾನೇ ತಗೊಳ್ತೇನೆ, ದತ್ತು ತಗೊಂಡಂಥ ಮಹಾನುಭವಿಗಳು ಎಲ್ಲರೂ ಅಂತಹ ಒಂದು ಪ್ರೊಫೆಸರ್ಗಳು ನಮ್ಮ ರಾಜ್ಯಶಾಸ್ತ್ರ ಅಂತಲ್ಲ, ತುಂಬ ವಿಭಾಗಗಳಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತುಂಬ ಮಂದಿ ನಮ್ಮ ಮಿತ್ರರು ಇದ್ದಾರೆ. ವಿಶೇಷವಾಗಿ ದಯಾನಂದ ನಾಯಕ್ ಅವರು ಬಹಳ ಎಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ತಮಗೂ ನಮ್ಮ ಹೃದಯಪೂರ್ವಕವಾಗಿ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ರಾಧಾಕೃಷ್ಣ ಮಾಸ್ಟರ್ ಇದ್ದಾರೆ. ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ ಒಂದು ವಿದ್ಯಾಸಂಸ್ಥೆಯ ಒಳ್ಳೆಯ ಅಧ್ಯಾಪಕರಾಗಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ರಾಧಾಕೃಷ್ಣ ಭಟ್ ಅವರಿಗೆ ಹೃದಯಪೂರ್ವಕ ಸ್ವಾಗತ. ಹಾಗೆ ತ್ರಿಶಾಲಾಕ್ಷಿ ಮೇಡಮ್ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ, ನಿಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಸವಿತಾ ಮೇಡಮ್ ಇದ್ದಾರೆ, ಅವರಿಗೂ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಎ.ಕೆ. ಬಾಬು ಸರ್ ಇದ್ದಾರೆ ನಮ್ಮ ರಾಜಗುಡ್ಡೆ ಶಾಲೆಯಿಂದ, ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ದಯಾವತಿ ಮೇಡಮ್ ನಮ್ಮ ಮಲರ್ ಶಾಲೆಯಿಂದ ಅಲ್ಲ, ಓಕೆ. ಹಾಗೂ ಇದು ಶಾಲೆಗಳಿಂದ ಬಂದಿರುವಂಥ ಪ್ರೀತಿಯ ಪುಟಾಣಿಗಳು, ಇದು ಕೂಡ ನಮ್ಮ ಓಲ್ಡ್ ಸ್ಟೂಡೆಂಟ್ ಟೀಚರ್ ಅವರು. ನಿಮಗೂ ಸ್ವಾಗತ. ಎಲ್ಲ ಟೀಚರ್ಸ್ನವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಮಕ್ಕಳೇ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ. ಆದರೆ ಇವತ್ತು ಈ ಪರೀಕ್ಷೆ ಅವರಿಗೆ ಗೊತ್ತಾಯಿತು. ನಮ್ಮ ಪ್ರೊಫೆಸರ್ ನಮ್ಮ ಜಯರಾಜ್ ಅಮೀನ್ ಅವರು
ಅವರಿಗೆ ಆಸೆ ತುಂಬಾ ಇದೆ. ಈ ವಿದ್ಯಾಸಂಸ್ಥೆಗೆ ಸರ್ಕಾರಿ ಶಾಲೆಗಳಿಗೆ ಬಹಳ ಒಳ್ಳೆಯ ಕೆಲಸಗಳು ಏನಾದರೂ ಒಂದು ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಮುಂದೆ ಕೂಡ ಮಾಡ್ತಾರೆ. ಆದ್ರೆ ಈಗ ಏನಾಗಿದೆ, ಈ ಮಾರ್ಚಲ್ಲಿ ಅವರಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ಮತ್ತೆ ಮಕ್ಕಳು ಸಿಗುವುದಿಲ್ಲ, ಅವರಿಗೆ ಪುರ್ಸೋದಿಲ್ಲ. ಈ ಮತ್ತೆ ಫೈನಾನ್ಸ್ ಇಯರ್ ಎಂಡ್ ನಿಮಗೆಲ್ಲ ಗೊತ್ತಿದೆ. ಹೀಗಾಗಿ ಈಗಲೇ ಮಾಡಬೇಕು ಎನ್ನುವಂತ ಅವಸರದಲ್ಲಿ ಒಂದು 10 ದಿನಗಳ ಅಂತರದಲ್ಲಿ ಅವರು ಬಂದಿದ್ರು. ನಮ್ಮ ಸಂಚಾಲಕರಲ್ಲೇ ನೇರವಾಗಿ ನಮ್ಮ ಜಯರಾಮಳ್ಳ ಬೋರ್ಡರ್ ಇದ್ರು. ಅವರ ಮುಖೇನ ನೇರವಾಗಿ ಮಾತಾಡಿ ಇದೇ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿ, ನಾವು ಕೂಡ ಮೊದಲು ಈಗಾಗಲೇ ಅವರು ಹೇಳುವಾಗಲೇ ಬೇರೆ ಬೇರೆ ಶಾಲೆಗಳಿಗೆ ಕೂಡ ಕೇಳಿ ನೋಡಿ ಅಂತ ಹೇಳಿದ್ರು. ಆದ್ರೆ ಎಲ್ಲ ಈಗ ರೆಡಿದ ಕಾರಣ ಇಲ್ಲೇ ಮಾಡಿಬಿಟ್ಟೆ ಸರ್, ಖಾಲಿ ಅದೇ ಮಕ್ಕಳು ಮಾತ್ರ ಅಲ್ಲ, ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ವಿದ್ಯಾಸಂಸ್ಥೆಯನ್ನು ಪ್ರೀತಿಯಿಂದ ಆಯ್ಕೆ ಮಾಡಿ ಇವತ್ತು ಆಯೋಜನೆ ಮಾಡಿದ್ದಕ್ಕೆ ಎಲ್ಲ ಸಂಘಟಕರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ವಿಶೇಷವಾಗಿ ವಿದ್ಯಾಸಂಸ್ಥೆಯಿಂದ ಸಲ್ಲಿಸುತ್ತಾ, ಈಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಉದ್ಘಾಟನೆ ದೀಪ ಪ್ರಜ್ವಲನೆ ಮಾಡೋದ್ರೊಂದಿಗೆ ಇವತ್ತಿನ ಈ ಸ್ಪರ್ಧಾ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ದೀಪ ಪ್ರಜ್ವಲನೆ ಮುಖೇನ ಅಂತೇಳಿ ಇವತ್ತಿನ ರಾಜ್ಯ ನಮ್ಮ ಪುರಸ್ಕೃತರು ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಹರಿಕಳ ಹಾಜಪ್ಪ ಸರ್ ಅವರಲ್ಲಿ ನಂಬಿಕೆ. असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्ति. ಅವರ ಸೌಜನ್ಯಯುತವಾದ ನಡೆನುಡಿ ಮಕ್ಕಳಿಗೆ ನೀವೊಂದು ಗಮನಿಸಬೇಕು. ನಮಗೆಲ್ಲ ಗೊತ್ತಿದೆ, ಈ ಹೊರಗಿನವರು ಅವರನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ಗಮನಿಸಬೇಕು. ಅವರು ಇವತ್ತು ಪದ್ಮಶ್ರೀ ಸಿಕ್ಕಿದೆ ಅಂತೇಳಿ ಅವರು ಡ್ರೆಸ್ಸಲ್ಲಿ ಏನು ಬದಲಾವಣೆ ಮಾಡಲಿಲ್ಲ. ಪದ್ಮಶ್ರೀ ಸಿಕ್ಕಿದೆ ಅಂತೇಳಿ ಒಂದು ಕಾಟು ಕೋಟ್ ಎಲ್ಲ ಹಾಕೊಂಡು ಟೈ ಎಲ್ಲ ಹಾಕೊಂಡು ಬರಲಿಲ್ಲ. ಅವರ ಮೊದಲಿನ ಹರೆಗಳ ಹಾಜರು ಕಿತ್ತಾರ ಮಾರುವಾಗ ಹೇಗಿದ್ರು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡದೆ, ತನ್ನ ವ್ಯಕ್ತಿತ್ವದಲ್ಲಿ ಕೂಡ ಬದಲಾವಣೆ ಮಾಡದೆ, ಅವರ ಆಚಾರ ವಿಚಾರ ನಡೆ ನುಡಿ ಅವರ ಸೌಜನ್ಯತೆ ಇದೆ ನಾವು ನಿಜವಾಗಿ ನೋಡಿ ಕಲಿಬೇಕು. ಇದೇ ನಮಗೆ ದೊಡ್ಡ ಬಿರುದು ಅಂತೇಳಿ ಹೇಳ್ಕೊಳ್ತಾ, ವಿಶೇಷವಾಗಿ ಇವತ್ತು ರಾಜ್ಯಶಾಸ್ತ್ರ ವಿಭಾಗದವರು ಸರ್ ಅವರನ್ನು ಹೀಗೆ ಬಂದ್ರೆ ನಾವು ಕಲಿಸ್ಕೊಟ್ರೆ ಸಾಲದು, ಅವ್ರನ್ನ ಉತ್ತಮ ರೀತಿಯಲ್ಲಿ ನಾವು ಗೌರವಿಸಬೇಕಾದ್ರೆ ಸಣ್ಣ ರೀತಿಯಲ್ಲಿ ಅದನ್ನು ಗೌರವಿಸಬೇಕು ಅಂದ್ರೆ ಬಹಳ ಪ್ರೀತಿಯಿಂದ ಜಯರಾಜಮೀನ್ ಅವರು ಮತ್ತು ಅವರ ಬಳಗ ಒಟ್ಟಿಗೆ ಸೇರಿಕೊಂಡು ಅವರಿಗೆ ಒಂದು ಗೌರವವನ್ನು ಕೊಡ್ಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ. ಅವರಿಗೆ ಗೌರವಿಸುವಂತಹ ಕಾರ್ಯಕ್ರಮ. ಚಿಕ್ಕದೊಂದು ನಮ್ಮ ಪದ್ಮಶ್ರೀಗಿಂತ ಬಿರುದು ಯಾವುದಿಲ್ಲ, ಆ ಪ್ರಶಸ್ತಿಗಿಂತ ಈ ಶಾಲಾ ಆಗುವಂತದ್ದು ಏನಿಲ್ಲ. ನಾವು ಅದರಲ್ಲಿ ಕಲಿಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಅವರು ಹಾಜಬ್ಬರಾಗಿ ನಮ್ಗೆ ಮತ್ತೊಂದು ಹಾಜಬ್ಬರು ಹುಟ್ಟಬೇಕು ನಮ್ಮ ಈ ಒಂದು ಪರಿಸರದಲ್ಲಿ. ಅಂತ ಒಂದು ಕೇವಲ ಅಕ್ಷರ ಸಂತಾನೆ ಆಗ್ಬೇಕು ಅಂತೇನಿಲ್ಲ, ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಹಲವಾರು ಕೂಡ ಅವಕಾಶಗಳಿದೆ. ಈ ಮಕ್ಕಳು ಏನ್ ಮಾಡ್ಬೇಕು, ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಅಂತಹ ಸಾಧನೆಯನ್ನ ಬೇರೆ ರೂಪದಲ್ಲಿ ಮಾಡಿ ಅವರಿಗೆ ಸಿಕ್ಕಿದಂತ ಗೌರವ ನಮಗೆಲ್ಲರಿಗೆ ಸಿಗುವ ಹಾಗೆ ಪ್ರಯತ್ನ ಮಾಡಬೇಕು ಅಂತ ಅದರ ಹಿನ್ನೆಲೆ ತುಂಬಾ ಇದೆ. ಹಾಗಾಗಿ ಏನೇ ಆಗಲಿ, ಇವತ್ತು ನಮ್ಮ ರಾಜ್ಯಶಾಸ್ತ್ರ ವಿಭಾಗದವರು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಸ್ನೇಹಿತ ಆಶಯದಲ್ಲಿ ನಮ್ಮ ಹರೇಕಳ ಹಾಜಪ್ಪ ಅವರಿಗೆ ಗೌರವವನ್ನು ಕೂಡ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮವನ್ನು ಕೂಡ ದೀಪ ಬೆಳಗಿಸಲೊಂದಿಗೆ ಉದ್ಘಾಟನೆ ಮಾಡಿದ್ದಾರೆ. ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ನಮ್ಮ ಅಕ್ಷರ ಸಂತ ಹಾಜಪ್ಪ ಅವರಲ್ಲಿ ವಿನಂತಿ ಮಾಡ್ತಾರೆ. ಸಂದರ್ಭದಲ್ಲಿ ರಾಜ್ಯಶಾಸ್ತ್ರ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹರೇಕಳದ ಸರ್ಕಾರಿ ರಾಮಕೃಷ್ಣ ಹೈಸ್ಕೂಲ್ ಹಮ್ಮಿಕೊಂಡ ಗಣ್ಯರಿಗೆ ನಾನು ಗಮನ ಸಲ್ಲಿಸಿ ವೇದಿಕೆ ಮೇಲೆ ವಿದ್ಯಾರ್ಥಿ ಮತ್ತು ಗೌರವಾನ್ವಿತ ಈ ಶಾಲೆಯ ಮುಖ್ಯಪಾಲರು ಮತ್ತು ರಾಮಕೃಷ್ಣ ಶಾಲೆಯ ನಮ್ಮ
ಚೌಟ್ರು ಯಾಕೆಂದರೆ ಚೌಟ್ರು ಅಂದರೆ ನನಗೆ ನಾನು ಭಾಳ ಆಸೆಯಿಂದ ಎಂಜಾಯ್ ಮಾಡಿ 1974ರಲ್ಲಿ ಒಂದು ದೊಡ್ಡ ನರೆ ಬಂತು ಅರೆಕಳೆಗೆ. ಆಗ ನಮಗೆ ಮನೆ ಮಟ್ಟ ಇಲ್ಲೇ ಇತ್ತು, ಕೊಚ್ಚಿಕೊಂಡು ಹೋಯಿತು. ಆಗ 74 ಜುಲೈ 26ಗೆ ಶುಕ್ರವಾರ ದಿವಸ ಒಂದು ನರ ಬಂತು. ಆ ಸಂದರ್ಭದಲ್ಲಿ ನಮಗೆ ಪರಿಹಾರ ಕೊಡಿಸಿದ್ದು ಇದೇ ಶಾಲೆಯಲ್ಲಿ, ಇದೇ ಸ್ಥಳದಲ್ಲಿ. ಆ ದಿವಸ ನನಗೆ ನೆನಪಾಗ್ತದೆ, 50 ವರ್ಷ ದಾಟಿ ಕಾಣ್ತದೆ. ಆ ದಿವಸ ನಾನು ಪರಿಹಾರಕ್ಕೆ ಇಲ್ಲಿ ಬಂದಿದ್ದೇನೆ. ಜೊತೆಯಲ್ಲಿ ಅವರ ಮನೆಯಲ್ಲಿ ಒಂದು ಇದು ಇದೆ, ಒಂದು ಹೋಟ್ಲಿಂಗ್ ಇದೆ. ಆದರೆ ಅಕ್ಕಿ ಕೂಡ ಅವರ ಮನೆಯಲ್ಲಿ ಅವರ ತಂದೆ ನನಗೆ ಅವರ ಅಮ್ಮ ಕೊಡ್ತಾರೆ, ಇವತ್ತು ಕೂಡ ನೆನಪಿತ್ತು. ಆದ ಕಾರಣ ನಾನು ಆಗೇ ನೆನೆಸ್ಕೊಂಡಿಲ್ಲ, ರಮೇಶ್ನ ಇಷ್ಟು ಗೌರವಾನ್ವಿತ ಇಂಥ ದೊಡ್ಡ ಶಾಲೆಯಲ್ಲಿ ಈ ವೇದಿಕೆಯಲ್ಲಿ ನೀವು ಮಾತಾಡಿದ್ರೆ ನಾನು ಅನಿಸ್ಕೊಂಡಿಲ್ಲ. ಅದೇ ಇವತ್ತು ಭಾಳ ಸಂತೋಷ ಆಗ್ತದೆ. ನಮ್ಮ ಗೌರವಾನ್ವಿತ ಅರೆಕಳ ಗ್ರಾಮದ ಪ್ರಥಮ ಕಜೆಯಿಂದ ಬದಲು ಸಹ ಭಾಳ ಅವರು ಗುರುವಾಗಿ ಒಂದು ಮಾರ್ಗದರ್ಶನ ನಮ್ಮ ಅರೆಕಳೆಗೆ ಏನು ಚಟುವಟಿಕೆಯಲ್ಲಿ ಕೂಡ ಈ ಶಾಲೆಯಲ್ಲಿ ಕೂಡ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಅವರು ನಮ್ಮ ಈ ರಾಮೇಶ್ವರ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ನಮ್ಮ ದೇಗಾಂಶ ಅವರು ಈ ಕೋವಿಡ್ ಸಂದರ್ಭದಲ್ಲಿ ಅವರು ಭಾಳ ಗೌರವಿಸಿಕೊಂಡು ನಮಗೆಲ್ಲ ಪರಿಹಾರ ಸುಖ ಸಂಪತ್ತು ಕೊಟ್ಟ ಕೂಡ ನಮ್ಮ ಬದಲು ಸಾಹೇಬರು ಇದೇ ವೇದಿಕೆಯಲ್ಲಿ ಕೂಡ ಕಾಣ್ತದೆ ಅಲ್ಲ. ಅದರ ಜೊತೆಯಲ್ಲಿ ನನ್ನನ್ನು ಇವತ್ತು ಈ ಅರೆಕಳ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಇದೆ, ಒಬ್ಬ ಸಾಮಾನ್ಯ ಬಡತನ ಇದ್ದಲ್ಲಿ ಅರೆಕಳ ಗ್ರಾಮದಲ್ಲಿ ಇವತ್ತು ದೀಪ ಬರುವ ಒಂದು ಅವಕಾಶ ಕೊಟ್ಟದಕ್ಕೆ ನಾನು ರಾಮೇಶ್ವರ ಪ್ರೌಢಶಾಲೆ ಇರ್ಬೋದು, ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ವಿಭಾಗದ 75ನೇ ಸನ್ಮಾನ್ಯ ಅಧ್ಯಕ್ಷ ಈ 75 ಸ್ವಾತಂತ್ರ್ಯ ದಿವಸದಲ್ಲಿ ವಿಭಾಗದ ಮೇಲೆ ಅಧ್ಯಕ್ಷರು ಇರ್ಬೋದು, ನಮ್ಮ ದೇಗಂ ಸಾರ್ಗಳು ಹಲವಾರು ವಿದ್ಯಾರ್ಥಿಗಳು. ಆದರೆ ನಾನು ಬಡತನ ನನ್ನ ಮಗಿಲ್ಲ, ನಾನು ವಿದ್ಯಾಭ್ಯಾಸ ಪಡ್ಕೊಳ್ಳಲಿಲ್ಲ ಅಂದರೆ ಇವತ್ತೇ ಹೇಳಿದರೆ ನನ್ನ ರಾಜಪ್ಪ ಪದ್ಮಶ್ರೀ ತಗೊಂಡು ಬಂದೆ. ನಾನು ನನ್ನ ಜೀವಮಾನದಲ್ಲಿ ಆಗಿನ ನನ್ನ ಕನಸು 50 ವರ್ಷದಂತೆ ಅದೇ ಬಡತನದಲ್ಲಿ ಇದ್ದರೆ ಇವತ್ತು ದೇಶದ ಪ್ರಧಾನಮಂತ್ರಿಯವರ ಹತ್ತಿರದಲ್ಲಿಗೆ ನಾನು ಕೂಡ ಕಾರಣ ಇರಲಿಲ್ಲ. ರಾಷ್ಟ್ರಪತಿಯವರು, ನಮ್ಮ ಮುಖ್ಯಮಂತ್ರಿಯವರು, ನಿರ್ಮಲಾ ಸೀತಾರಾಮನ್, ನಮ್ಮ ಉಪಮುಖ್ಯಮಂತ್ರಿ, ನಮ್ಮ ಗೃಹ ಮಂತ್ರಿ. ನಾನು ಈ ಒಂದು ಹೇಳ್ತೇನೆ, ಇದೇ ಶಾಲೆಯ ಈಗ ಅವರು ಬರಲಿಲ್ಲ, ನಮ್ಮ ಪ್ರಹ್ಲಾದರೈ ಅವರು ಬರಬೇಕಿತ್ತು. ಅವರ ಕಾರಣದಲ್ಲಿ ಇವತ್ತು 2020 ಜನವರಿ 25 11 ಗಂಟೆ ಈ ಭಾಗದಲ್ಲಿ ಅವರು ರೇಷನ್ ಅಂಗಡಿ ಇದೆ. ನಾನು ಅಲ್ಲಿ ಸನ್ಮಾನ ಏಕೆಂದರೆ ನೋಡಿ ವಿದ್ಯಾಭ್ಯಾಸ ಪಡ್ಕೊಂಡು ಇಲ್ಲಿದ್ದೀನಿ. ಇಲ್ಲಿಂದ ಪಾಂಡ್ ಬರುವಾಗ ಯಾಕೆ ನನ್ನ ಮಕ್ಕಳ ಜೊತೆಯಲ್ಲಿ ಇದು ಕೂಡ ಇರ್ತಾರೆ ತುಂಬ ನನ್ನನ್ನು ಅದು ಆ ಸಂದರ್ಭದಲ್ಲಿ ನನಗೆ ಕರೆಜನ್ ತಂದಿದೆ. ನನ್ನನ್ನು ಇಲ್ಲಿದ್ದೇನೆ ಇಲ್ಲೇ ರೇಷನ್ ಅಂಗಡಿ ದಿಲ್ಲಿಯಿಂದ ಗೃಹ ಮಂತ್ರಿಯಲ್ಲಿ ವಿಲಾಸದಿಂದ ಪಾಂಡ್ ಬರುವಾಗ 2020-25 ಶನಿವಾರ. ಆ ನಂತರ ನನಗೆ ಸಾಯಂಕಾಲ ಮಂಗಳೂರಲ್ಲಿ ನಾನು ಕೂಡ 4 ಗಂಟೆ ಕೂಡ ಸಾಯಂಕಾಲ ನಾನು ಮಂಗಳೂರು ವಿಸರ್ಜನೆ ಗುಡಮೋಣದಲ್ಲಿ ಇದೆ. 4 ಗಂಟೆ ಕೂಡ ಪ್ರೋಗ್ರಾಮ್ ಆಗಿದೆ, ಅಲ್ಲಿ ಕೂಡ ಹೋಗಿದ್ದು. ನನ್ನ ಬಾಲಪುರಿ ಅವರು ಪರಿಚಯ ಮಾಡಿ ಶಾಸಕರು ನನ್ನ ಬಿಟ್ಟಿದ್ದು. ಆದರೆ ಈ ಒಂದು ಸುಂದರವ ಇದು ಎಲ್ಲೆಲ್ಲಿ ಹೇಳುವಾಗ ನಾನು ಅದರಲ್ಲಿ ನಂತರ ನಾನು ಬೇರೆ ಬೇರೆ ಜನರಿಂದ ಕೂಡ ಒಂದು ಅವಕಾಶ ಇದೇ ಶಾಲೆಯಲ್ಲಿ ಕಲಿತುಕೊಂಡು ಬೇರೆ ಬೇರೆ ಉದ್ಯೋಗದಲ್ಲಿ ಎಷ್ಟೋ ಜನರ ಹತ್ರ ನನ್ನನ್ನು ಕೂಡಿ ಅವಕಾಶ ಸಿಕ್ಕಿತ್ತು ನನಗೆ ಕೂಡ ಇದೇ ಶಾಲೆ. ಆದರೆ ನಾನು ಕಳಿಸಿಲ್ಲ, ನಾನು ವಿದ್ಯಾಭ್ಯಾಸ ಪಡ್ಕೊಳ್ಳಲೇ ಆಗಿಲ್ಲ. ನನ್ನ ತಂದೆ ತಾಯಿ ಬಡತನ ಇದ್ದು ನಾನು ಸೆಟ್ನವರ ಭೂಮಿಯಲ್ಲಿ ಹುಟ್ಟಿದ್ದ ಮನುಷ್ಯ. ಆದರೆ ಬಡತನ ಎಲ್ಲಿ ಕಾರಣ ಆಗ ನನಗೆ ವಿದ್ಯಾಭ್ಯಾಸ ಪಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಸುಂದರವಾದ ವಿದ್ಯಾರ್ಥಿ ಪಡ್ಕೊಂಡವರು ಗೌರವಾನ್ವಿತ ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ದೇಗಾಂಸಾರಂಗ ಒಂದು ಹಾಳು ನಮಗೆ ಕೂಡ ಎಲ್ಲಿ ಹೋದರೂ ಕೂಡ ನನ್ನನ್ನು ಆಡಿ ಹೋಗಿ ಹೋಗುತ್ತಾರೆ, ಬೇರೆ ಬೇರೆ ಹೇಳ್ತಾರೆ. ಆದರೆ ದೇಗಾಂಸಾರ ಹೋಗಿ ನೀ ಕೂಡ ಪದ್ಮಶ್ರೀ ಕೊಡಲಿ, ದೇವರು ಕೊಡಲಿ ಅಂತ ಹಾರೈಸಿದ್ದೇನೆ. ಜೊತೆಯಲ್ಲಿ ನನಗೆ ಇವತ್ತು ಸುಂದರವಾದ ವೇದಿಕೆಯಲ್ಲಿ ಅವಕಾಶ ಕೊಟ್ಟು ಸನ್ಮಾನ ಮಾಡಿ ಮಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು, ನಮ್ಮ ಅರೆಕಳದ ಇಷ್ಟು ದೊಡ್ಡ ಮಟ್ಟದ ಸರ್ಕಾರ ಅಲ್ಲ ರಾಮೇಶ್ವರ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರು ಇರ್ಬೋದು, ಮುಖ್ಯಪಾಲ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮನ್ನು ಸರಿಸಿ ನನಗೆ ಅವಕಾಶ ಕೊಟ್ಟ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸನ್ಮಾನ ಮಾಡಿ ನಿಮಗೆ ನಾನು ಋಣಿಯಾಗಿದ್ದೀನಿ. ದೇವರು ಆಯುಷು ಆರೋಗ್ಯ ಸುಖ ಸಂಪತ್ತು ಕೊಡಲಿಂದ ಆರಿಸಿದ್ದೇನೆ. ಆದರೆ ಮುಂದಿನ ದಿನದಲ್ಲಿ ನಾವು ಅರೆಕಳದಲ್ಲಿ ಒಟ್ಟಿಗಾಗಿ ಬಾಳೋಣ ಅಂತ, ಅರೆಕಲಲ್ಲ ನಮ್ಮ ಕರ್ನಾಟಕದಲ್ಲಿ ಒಟ್ಟಿಗಾಗಿ ಬಾಳೋಣ ಅಂತ ನಾನು ಮನವಿ ಮಾಡ್ತೇನೆ. ನಿಮ್ಮ ಹತ್ರ ಕೂಡ ಅಜ್ಜಪ್ಪ ಯಾರ ಹತ್ರ ಕೂಡಿದ್ದೀನಿ, ಯಾರ ಹತ್ರ ತಿಂದಿದ್ದೀನಿ, ಇವತ್ತು ಕೂಡ ಲೆಕ್ಕ ಕೊಡಲಿಕ್ಕೆ ಆದ ಕಾರಣ ನಮಸ್ಕಾರ. ಜೈ ಕರ್ನಾಟಕ. ದಿನಗಳ ಹಿಂದೆ ಫೋನ್ ಮಾಡಿದ್ದವರಿಗೆ ಅವರು ನಿಜವಾಗಿಯೂ ತಪ್ಪಿಸಬಹುದಿತ್ತು ಏನಾದರೂ ಕಾರಣ ಹೇಳಿ. ಆದರೂ ಕೂಡ ಸರಿ ಹುಷಾರಿರುವುದಿಲ್ಲ ಅವರು ಪಾಪ. ಕೆಲವು ಬಾರಿ ಅವರ ಪರಿಸ್ಥಿತಿ ಅವತ್ತು ನಮಗೆ ಗೊತ್ತಾಯ್ತು. ಪ್ರೀತಿಯಿಂದ ಕರೀತಾರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಬೈದೂರಿಗೆ, ಪುತ್ತೂರು, ಆ ಕಡೆ ಚಿತ್ರದುರ್ಗ ಎಲ್ಲ ಕಡೆ
ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಸಣ್ಣದೊಂದು ಗೌರವ ಮಂಗಳೂರು ವಿಶ್ವವಿದ್ಯಾಲಯದಿಂದ ಅದು ಕೂಡ ರಾಜ್ಯಶಾಸ್ತ್ರ ವಿಭಾಗದಂತ ನೀಡಿದಂಥ ಗೌರವವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಒಂದು ಮಕ್ಕಳಿಗೆ ಹಿತವಚನವನ್ನು ನೀಡಿದಿರಿ. ಹಾಜರೇ ನಿಮಗೆ ವಿದ್ಯಾಸಂಸ್ಥೆಯ ಪರವಾಗಿ ಮತ್ತು ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸಿ. ಇದೀಗ ಅತಿಥಿ ಸ್ಥಾನದಲ್ಲಿ ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ಉಷಾಲತಾ ಟೀಚರ್ ಅವರಿದ್ದಾರೆ. ಅವರಿಂದ ಅವರ 2 ಮಾತಿನ ಶುಭ ನುಡಿಗಳನ್ನು ಆಡಬೇಕು ಅಂತ ವಿನಂತಿ. ಮಹೋತ್ಸವ ಅಂದರೆ 75ರ ಸಂಭ್ರಮದ ಒಂದು ಶುಭ ಗಳಿಗೆಯಲ್ಲಿ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ ಮಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆದ ಜಯರಾಜ್ ಜಾಡೂರವರೇ, ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿ ಯುವ ಪ್ರತಿಭೆ ನಮ್ಮ ಹರೇಕಳ ಪಂಚಾಯತ್ನ ಅಧ್ಯಕ್ಷರಾದ ಬದ್ರುದ್ದೀನ್ ರವರೇ, ಅದೇ ರೀತಿ ಅಕ್ಷರ ಸಂತ ಎಂಬ ಪ್ರಶಸ್ತಿಯನ್ನು ಹೆಸರನ್ನು ಪಡೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಹರೇಕಳ ಹಾಜಬ್ಬರ್ ಅವರೇ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬೆನ್ನೆಲುಬಿಗೆ ನಿಂತು ನಮಗೆ ಯಾವ ಕಾರ್ಯಕ್ರಮ ನಡೀಲಿ ನಮ್ಮ ಕೋಶಾಧಿಕಾರಿ ಇದ್ದೇ ಇರ್ತಾರೆ, ನಮಗೆ ತಕ್ಕ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಆ ಕೋಶಾಧಿಕಾರಿದ ಸೋಮಶೇಖರ್ ಚೌಟ ಇವರಿಗೆಲ್ಲರಿಗೂ ನಾನು ವಂದಿಸುತ್ತಾ, ಹಾಗೆ 10 ದತ್ತು ತೆಗೆದ ಶಾಲೆಗಳ ಅಧ್ಯಾಪಕರೇ, ನಮ್ಮ ಅಧ್ಯಾಪಕ ಮಿತ್ರರೇ ಎಲ್ಲರಿಗೆ ನಾವು ವಂದಿಸುತ್ತಾ, ಅಂದರೆ ನಿಜವಾಗಿ ಈ ಒಂದು ಆಜಾದ್ ಕಾ ಮಹೋತ್ಸವ ಅಂದರೆ 25ರ ಒಂದು ಸಂಭ್ರಮ, ನಿಜವಾಗಿ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದಲೂ ಬರ್ಬೋದು ಇನ್ನು ಶಾಲೆಯಲ್ಲಿ ಮಾಡಬೇಕು ಅಂದರೆ ನಾನು ದೂರದರ್ಶನ ಟಿವಿಯಲ್ಲಿ ನೋಡುವಾಗ ಹೆಚ್ಚಿನ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆದಿದೆ. ಇಂಥ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ನಿಜವಾಗಿ ಅಪರೂಪ ಮತ್ತು ವಿಶೇಷವಾದಂಥ ಕಾರ್ಯಕ್ರಮ. ನಿಜವಾಗಿ ರಾಜಶಾಸ್ತ್ರಗಳಿಗೆ ನಾನು ಮೊದಲಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಿಜವಾಗಿ ಇಂತಹ ಒಂದು ಮಹತ್ವಪೂರ್ಣ ಹೇಳಲಿಕ್ಕೆ ನಿಜವಾಗಿ ಅದು ತಪ್ಪಾಗಲಿಕ್ಕೆ ಆಗದು. ಯಾಕೆಂದರೆ ಇಂತಹ ಒಂದು ಸಮಾರಂಭ ಅಂದರೆ ಇದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊದಲು ಸಬರಮತಿ ಆಶ್ರಮದಲ್ಲಿ ಚಾಲನೆಯನ್ನು ಮಾಡಿ ಸುಮಾರು 75 ರಾಷ್ಟ್ರಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿ ನಿರ್ಧರಿಸಿದ್ದಾರೆ. ಇದು 2023 ಆಗಸ್ಟ್ 15ರವರೆಗೆ ಈ ಕಾರ್ಯಕ್ರಮ ನಿರಂತರ ನಡೀತಾ ಇದೆ. 75 ವಾರಗಳ ನಡೀತಾ ಇದೆ. ಇಂತಹ ಆಚರಣೆ ಅಂದರೆ ಇವರ ಮುಖ್ಯ ಉದ್ದೇಶ ಏನಂದರೆ ಈ ಪ್ರಧಾನಮಂತ್ರಿಯವ್ರದ್ದು 5 ಸ್ತಂಭಗಳು. ಒಂದು ಏನಂದರೆ ಅವರದು ಕಲ್ಪನೆ, 2ನೇದು ಸಾಧನೆ, 3ನೇದು ಕ್ರಮ, 4ನೇದು ಅವರ ಕನಸು ಮತ್ತು ಪರಿಕಲ್ಪನೆ, 5ನೇದು ನಿರ್ಣಯಗಳು. ಈ ಒಂದು 5 ಸ್ತಂಭಗಳನ್ನು ಆಧರಿಸಿ ಅವರು ಕಾರ್ಯಕ್ರಮ ನಿರ್ಧರಿಸಿದ್ದಾರೆ. ಮುಖ್ಯವಾಗಿ ನಾವು ಹೇಳೋದೇನೆಂದರೆ ನಮಗೆ ಆ ರೀತಿ ನಾವು ಎಲ್ಲರ ಒಗ್ಗಟ್ಟಿನಿಂದ ಒಮ್ಮತದಿಂದ ನಾವು ಶ್ರಮಿಸುತ್ತಾ ನಮ್ಮ ಆ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಎಲ್ಲ ಮಹಾತ್ಮರನ್ನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರಿಗೆಲ್ಲ ನಮನಗಳನ್ನು ಸಲ್ಲಿಸುತ್ತಾ ಮತ್ತು ಇಂದಿನ ಈ ಒಂದು ಮಹತ್ವಪೂರ್ಣದ ಕಾರ್ಯಕ್ರಮ ಆಯೋಜಿಸಿದಂತಹ ನಮ್ಮ ರಾಜ್ಯ ವಿಭಾಗದಲ್ಲ ಎಲ್ಲ ಅಂದರೆ ಅವರ ಭಾಷಣ ಸ್ಪರ್ಧೆ ಆಗಲಿ ಅಥವಾ ನಾಟಕ ಸ್ಪರ್ಧೆ ಇದಕ್ಕೆಲ್ಲ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ನಾನು ಶುಭಾಶಯಗಳನ್ನು ಹೇಳುತ್ತಾ ನನ್ನ 1-2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಭಾಗಿತ್ವ ನೀಡುವುದರೊಂದಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ಇವತ್ತು ಸ್ಪರ್ಧೆಗೆಲ್ಲ ಸೆಟ್ ಮಾಡಿ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿರುವಂತಹ ನಮ್ಮ ಮುಖ್ಯ ಅತಿಥಿ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀಮತಿ ಉಷಾಲತಾ ಟೀಚರ್ ಅವರಿಗೆ ಕೂಡ ವಂದನೆಗಳು. ಬದ್ರುದ್ದೀನ್ ಫರೀದ್ ನಗರ್ ಅವರು ನಮ್ಮವರೇ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಮಾತ್ರ ಅಲ್ಲದೆ ನಮ್ಮ ವಿದ್ಯಾಸಂಸ್ಥೆಗೆ ಏನೆಲ್ಲ ಕೊಡಬೇಕು ನೋಡಿ, ಗ್ರೌಂಡ್ ವ್ಯವಸ್ಥೆ ಹಿಂದುಗಡೆ ಎಲ್ಲ ಮಾಡಿ ಸಮತಟ್ಟು ಮಾಡಲಿಕ್ಕೆ ವ್ಯವಸ್ಥೆಗಳು, ಮತ್ತೆ ಮಕ್ಕಳಿಗೆ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಸಹಾಯವನ್ನು ಕೂಡ ಮಾಡಿರುವಂತಹ ಬದ್ರುದ್ದೀನ್ ಫರೀದ್ ನಗರ್ ಅವರು ಮುಖ್ಯ ಅತಿಥಿ ಇವತ್ತು. ಅವರು ಈ ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅಂತ ಹೇಳಿ. ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಹರೇಕಳ ಸಮಸ್ತ ಜನರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರ ಆ ಸಂದರ್ಭದಲ್ಲಿ ಜಾತಿ ಮತ ವರ್ಗ ಪಂಥ ಭೇದವಿಲ್ಲದೆ ವೀರ ಮರಣವನ್ನು ಹೊಂದಿಕೊಂಡು ನಮ್ಮ ಈ ಭಾರತ ದೇಶವನ್ನು 1947ರಲ್ಲಿ ಸ್ವಾತಂತ್ರ್ಯ ಬಂದಿದೆ. ಈಗಿನ ಕಾಲದ ಮಕ್ಕಳಿಗೆ ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದವರು ಹಮ್ಮಿಕೊಂಡಿದ್ದಾರೆ. ನಾನು ಮಕ್ಕಳಲ್ಲಿ ಹೇಳುವುದಿಷ್ಟೇ, ತಾವುಗಳು
ಇವತ್ತು ಈ ಸಂದರ್ಭದಲ್ಲಿ ಯಾವುದೋ ಸ್ವಾತಂತ್ರ್ಯದ ಬಗ್ಗೆ ಕಿರು ನಾಟಕವನ್ನು ಮಾಡ್ತೀರಾ, ಅದೇ ರೀತಿಯಲ್ಲಿ ತಾವು ಭಾಷಣವನ್ನು ಬರೆಯುತ್ತೀರಾ. ಇದನ್ನು ತಾವುಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತ ದೇಶದ ಒಂದು ಸತ್ಪ್ರಜೆಯಾಗಿ ಬಾಳಲಿಕ್ಕೆ ತಮಗೊಂದು ಅವಕಾಶವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ತಾವುಗಳು ನಮ್ಮ ಭಾರತ ದೇಶದಲ್ಲಿ IPS ಆಗ್ಬೋದು, IAS ಆಗ್ಬೋದು, ರಾಜಕೀಯದಲ್ಲಿ ಉತ್ತಮವಾದ ಭವಿಷ್ಯವನ್ನು ಹೊಂದಿರುವಂಥ ನಾವು ಹೇಳೋದು ತಾವುಗಳು ಭವಿಷ್ಯದಲ್ಲಿ ಮುಂದಿನ ಇದಕ್ಕೆ ಬರುವಂಥ ಒಂದು ಪೀಳಿಗೆಯಾಗಿದೆ. ಇದೆಲ್ಲ ನಿಮಗೆ ತಮಗೊಂದು ವೇದಿಕೆಯಾಗಿರ್ತದೆ. ಕೊನೆಯದಾಗಿ ನಾವು ತಮ್ಮಲ್ಲಿ ಮಕ್ಕಳಲ್ಲಿ ನಾನು ಕಳಕಳಿಯ ವಿನಂತಿ ಏನನ್ನು ಮಾಡಿದೆ ಅಂದರೆ, ನಮಗೆ ಜಾತಿ ಮತ ಧರ್ಮ ಭೇದವಿಲ್ಲ, ನಮ್ಮದು ಒಂದೇ ಮಾನವ ಜಾತಿ. ಈ ನಿಟ್ಟಿನಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ತಾವುಗಳೆರಡು ಈ ಒಂದು ಸತ್ಪ್ರಜೆಯಾಗಿ ಬಾಳಿದಂಥ ಅವಕಾಶಕ್ಕಾಗಿ ವಂದಿಸುತ್ತಾ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಳ್ಳಿ ಅಂತ ನಾನು ಪ್ರೊಫೆಸರ್ ಜಯರಾಜ್ ಅಮೀನ್ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಾ ತನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಬಹಳ ಚೊಕ್ಕದಾಗಿ ಕಾರ್ಯಕ್ರಮಗಳ ಒತ್ತಡದಲ್ಲೂ ಕೂಡ ನಮ್ಮ ರಾಜ್ಯಶಾಸ್ತ್ರ ವಿಭಾಗದಿಂದ ಪ್ರಾಧ್ಯಾಪಕರು ಅಧ್ಯಕ್ಷರೆಲ್ಲ ಫೋನ್ ಮಾಡಿ ಕರೆದಾಗ ಬಹಳ ಪ್ರೀತಿ ಇತ್ತು ಈ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿದ್ದು ಶುಭವನ್ನ ಹಾರೈಸಿದಂತಹ ನಮ್ಮ ಬದ್ರುದ್ದೀನ್ ಫರೀದ್ ನಗರ ಅವರಿಗೆ ವಿದ್ಯಾಸಂಸ್ಥೆಯ ಪರವಾಗಿ ಮತ್ತು ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಕ್ಲಾಪ್ ಗೋ. ಈಗ ಅಧ್ಯಕ್ಷೀಯ ಭಾಷಣ ಬಹಳ ತಾಳ್ಮೆಯಿಂದ ಕುಳಿತಿದ್ದಾರೆ. ಅವರು ಬಹಳ ಒಳ್ಳೆ ಸೌಜನ್ಯಯುತವಾದಂಥ ಮನಸ್ಸು ನಮ್ಮ ಅಧ್ಯಕ್ಷರದ್ದು. ನಮಗೆ ಇನ್ನೊಮ್ಮೆ ಕೂಡ ಮೊದಲು ಕೂಡ ಹೇಳಿದ್ದೇನೆ ನಾನು, ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಬಹಳ ಪ್ರೀತಿ ಇದ್ದವರು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಹೀಗೆಲ್ಲ ಇದೆ ಹಾಗೆಲ್ಲ ಇದೆ ಅಂತ ಹೇಳುವಾಗ ಬಹಳ ಪ್ರೀತಿಯಿಂದ ಹೀಗೆ ಇದೆಯಾ ಹಾಗೆ ಇದೆಯಾ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಅಪಾರ ಆಸೆ ಇಟ್ಟು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ನಮ್ಮ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರು ಸಭೆ ಅಧ್ಯಕ್ಷತೆ ವಹಿಸಿ 2 ಮಾತುಗಳನ್ನು ಆಡಬೇಕು ಅಂತೇಳಿ. ಇದು ಒಂದು ರೀತಿಯಲ್ಲಿ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಒಂದು ಒಳ್ಳೆಯ ಇದು ಇವತ್ತು ನಾನು ಏನು ಆ್ಯಕ್ಚುಲಿ ಈ ಕಾರ್ಯಕ್ರಮ ಈ ಶಾಲೆಯಲ್ಲಿ ಇಟ್ಕೊಳ್ತೀವ, ಈ ಕಾರ್ಯಕ್ರಮ ತಮ್ಮ ಖಂಡಿತವಾಗಿ ನಮಗೆ ಬಹಳಷ್ಟು ಸಮಯ ನೆನಪಿನಲ್ಲಿ ಇರುವಂಥ ಒಂದು ಕಾರ್ಯಕ್ರಮ. ಇದಕ್ಕೆ ಒಂದು ಅವಕಾಶ ಒದಗಿಸಿದ್ದು ಈ ನಮ್ಮ ಭಾರತದ ಆಜಾದ್ ಕಿ ಅಮೃತ್ ಮಹೋತ್ಸವದ ಒಂದು ಹಿನ್ನೆಲೆ. ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಭಾರತ್ ಕಿ ಆಜಾದ್ ಕಿ ಮಹೋತ್ಸವ ಮಾರ್ಚ್ 12, 2021 ಆಕ್ಚುಲಿ ಆರಂಭ ಆಯಿತು. 2 ದಿವಸದ ಮೊದಲು ನಾವು ಅದರ 1 ವರ್ಷವನ್ನು ಕಂಪ್ಲೀಟ್ ಮಾಡಿದ್ದೇವೆ. ಒಂದು 75 ವಾರದ ಈ ಒಂದು ಸಂಭ್ರಮಾಚರಣೆ 15 ಆಗಸ್ಟ್ 2023 ಆಕ್ಚುಲಿ ಮುಗಿಲಿಕ್ಕೆ ಮುಖ್ಯೋಪಾಧ್ಯಾಯರು ಹೇಳಿದಾಗೆ ಇದು ಸಾಧಾರಣ 75 ವಾರಗಳ ಒಂದು ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆ ಯಾಕೆ ಬೇಕು? ಇದು ನಿಜವಾಗಿ ಇವತ್ತಿನ ಒಂದು ಹಿನ್ನೆಲೆಯಲ್ಲಿ ನೋಡ್ಲಿಕ್ಕೆ ಹೋದರೆ ಇದು ಬಹಳ ಅಗತ್ಯವಾಗಿರುವಂಥದ್ದು. ಯಾಕಂದರೆ ಒಂದು ಶತಮಾನ ಅಥವಾ ಒಂದು ಜನರೇಷನ್ ಇದು ಯಾವುದು ಸ್ವಾತಂತ್ರ್ಯ ಹೋರಾಟವನ್ನು ನೋಡಿ ಕೆಲವು ತ್ಯಾಗಗಳನ್ನು ಮಾಡಿ ಆ ಭಾವನೆಯನ್ನು ಅನುಭವಿಸಿದೆ, ಆ ಒಂದು ಜನರೇಷನ್ ಇವತ್ತಿಲ್ಲ. ಇವತ್ತು ಆ್ಯಕ್ಚುಲಿ ಹೊಸ ಜನರೇಷನ್ ಬರ್ತಾ ಇದೆ, ಹೊಸದೇ ಆದ ಒಂದು ಕೆಲವು ವಿಚಾರಗಳು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಗೋಸ್ಕರ ಅವರ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಟ ಮಾಡಿ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಒಂದು ಸ್ವಾತಂತ್ರ್ಯ ಹೋರಾಟದ ಕೆಲವು ಹೀರೋಗಳನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳೋದು ಬಹಳ ಅಗತ್ಯ. ಯಾಕಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟ ಈಗ ಬೇರೆ ದೇಶಗಳಿಗೆ ಆ್ಯಕ್ಚುಲಿ ನಾವು ಅದನ್ನು ಹೋಲಿಸಿದರೆ ಭಾರತದ ಸ್ವಾತಂತ್ರ್ಯ ಹೋರಾಟ ಒಂದು ಬಹಳ ಭಿನ್ನವಾದ ಹೋರಾಟ ಅಂತ ಹೇಳ್ತಾರೆ. ಯಾಕಂದರೆ ಈ ಒಂದು ಭಾರತದ ಹೋರಾಟದಲ್ಲಿ ಈಗ ಎಲ್ಲ ಜಾತಿಯವರು, ಎಲ್ಲ ಮತದವರು, ಎಲ್ಲ ವರ್ಗದವರು ಎಲ್ಲರೂ ಒಟ್ಟು ಸೇರಿ ಒಂದು ಭಾಗವಹಿಸಿದ ಒಂದು ಸ್ವಾತಂತ್ರ್ಯ ಹೋರಾಟ. ಸೊ ಈ ಸ್ವಾತಂತ್ರ್ಯ ಹೋರಾಟ ಒಂದು ಆಕ್ಚುಲಿ ಮುಂದಿನ ಒಂದು ಭಾರತದ ಒಂದು ಕಲ್ಪನೆಗೆ ಒಂದು ಬುನಾದಿ ಆಗಿದೆ. ಸೊ ಅದರಿಂದ ನಮ್ಮ ಇವತ್ತು ಏನು ಅಸ್ತಿತ್ವ ಇದೆ, ನಮ್ಮ ಇವತ್ತು ಒಂದು ಏನು ಪರಿಚಯ ಅನ್ನುವಂಥದ್ದಿದೆ, ಭಾರತದ ಪರಿಚಯ ಅನ್ನುವಂಥದ್ದಿದೆ, ಅದಕ್ಕೆ ಒಂದು ಆಕ್ಚುಲಿ ತಳಹದಿ ನೀಡಿದ್ದು ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟ. ಸೊ ಈ ಸ್ವಾತಂತ್ರ್ಯದ ಹೋರಾಟ ಆದ್ರಿಂದ ನಾವು ಅದನ್ನು ಎಲ್ಲವನ್ನೂ ನೆನಪು ಮಾಡಿಕೊಂಡು ನಮಗೋಸ್ಕರ ತ್ಯಾಗ ಮಾಡಿದವರನ್ನು ಕೂಡ ಒಂದು ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮ. ಅದರ ಜೊತೆಗೆ ನಾವು ಒಂದು 75 ವರ್ಷದಲ್ಲಿ ನಾವು ಏನನ್ನು ಸಾಧಿಸಿದ್ದೇವೆ ಅನ್ನುವಂಥದ್ದನ್ನು ಮೆಲುಕು ಹಾಕುವಂಥ ಒಂದು ಸಂದರ್ಭ ಕೂಡ. ಅದೇ ರೀತಿಯಲ್ಲಿ ಮುಂದಕ್ಕೆ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಒಂದು ಕಾಯಕಲ್ಪವನ್ನು ಕೊಡುವಂಥದ್ದು ಕೂಡ ಇಲ್ಲಿ ಬರ್ತದೆ. ಸೊ ಆದ್ದರಿಂದ ಒಂದು 75 ವಾರಗಳ ಈ ಸಂಭ್ರಮಾಚರಣೆಯಲ್ಲಿ ಎಲ್ಲ ರೀತಿಯ ಒಂದು ಈಗ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಆಯೋಜಿಸಿಕೊಂಡಿದ್ದಾರೆ. ಅದರಲ್ಲಿ ಒಂದು ಆಕ್ಚುಲಿ ಶಾಲಾ ಮಕ್ಕಳನ್ನು ಆಕ್ಚುಲಿ ತಲುಪಿಸಿ ಅವರಿಗೆ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳುವಂಥದ್ದು, ಮನದಟ್ಟು ಮಾಡುವಂಥದ್ದು, ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಸಂದೇಶಗಳನ್ನು ಕೂಡ ನೀಡುವಂಥದ್ದು.
ಸೊ ಈ ದೃಷ್ಟಿಯಿಂದ ನಮ್ಮ ರಾಜ್ಯಶಾಸ್ತ್ರ ವಿಭಾಗ ಕೂಡ ನಾವು ಅದನ್ನು ಏನು ಮಾಡಬೇಕು ಅನ್ನುವಂಥದ್ದನ್ನು ಇದು ಮಾಡುವಾಗ ನಮಗೆ ಫಸ್ಟಿಗೆ ಬಂದದ್ದು ಸರ್ ನಮ್ಮ ಶಾಲಾ ಮಕ್ಕಳಿಗೆ ನಾವು ಯಾಕೆ ಮಾಡಬಾರ್ದು ಅನ್ನೋದು. ಯಾವ ಶಾಲೆ ಮಕ್ಕಳಿಗೆ, ಯಾಕಂದ್ರೆ ಇದು ಶಾಲಾ ಮಕ್ಕಳು ಅಂತ ಹೇಳೋದು ಬಹಳ ವಿಶಾಲವಾಗಿ ಬರುವಂಥದ್ದು. ಅದರಿಂದ ನಾವು ಅಂತ ಎಣಿಸಿರುವಂತೆ ನಮ್ಮ ಹೇಳ್ತಾರೆ ಸರ್, ನಾವು ದತ್ತು ತಗೊಂಡ ಶಾಲೆಗಳಿಗೆ ನಾವು ಆಕ್ಚುಲಿ ಫಸ್ಟಿಗೆ ಫೋಕಸ್ ಮಾಡಿಕೊಂಡು ನಾವು ಅವರಿಗೆ ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ. ಸೊ ಒಂದು ಸ್ಕಿಟ್ ಮತ್ತೆ ಒಂದು ಭಾಷಣ ಸ್ಪರ್ಧೆ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ನೆನಪುಗಳನ್ನು ಪುನಃ ನೆನಪು ಮಾಡಿಕೊಳ್ಳುವಂತ ಒಂದು ಇದನ್ನು ನಾವು ವಿಚಾರಸಕ್ಕೆ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವ ಅಂತೇಳಿ ಹೇಳಿ. ಸೊ ಆದ್ರಿಂದ ನಾವು ಇದನ್ನು ಆಕ್ಚುಲಿ ಮಾಡಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಆಡಳಿತ ಮಂಡಳಿ ಮತ್ತೆ ತ್ಯಾಗಂ ಸಾರು. ಸೊ ಈ ಶಾಲೆಯಲ್ಲಿ ನಮಗೆ ಎಲ್ಲ ನಿಮಗೆ ಸಹಕಾರವನ್ನು ಕೊಡ್ತೇವೆ, ನಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ನೀವು ಆಕ್ಚುಲಿ ನಮ್ಮ ಶಾಲೆಯಲ್ಲೇ ಮಾಡ್ಬೋದು ಅಂತೇಳಿ ಹೇಳಿಕೊಡು. ಬಟ್ ಅದು ನಮಗೆ ಒಂದೇ ಸಮಸ್ಯೆ ಆದದಂದ್ರೆ ನಮ್ಮಲ್ಲಿ ಈ ಪ್ರೋಗ್ರಾಮ್ ಸ್ಯಾಂಕ್ಷನ್ ಆಗಿ ಬರುವುದು ಸ್ವಲ್ಪ ಲೇಟ್ ಆಯಿತು. ಅದರೊಟ್ಟಿಗೆ ಇಲ್ಲಿ ಶಾಲೆಗಳಲ್ಲಿ ಆಕ್ಚುಲಿ ಎಕ್ಸಾಮ್ಸ್ ಮಾಡಬೇಕು, ಯಾರು ಉದ್ಘಾಟನೆ ಮಾಡಬೇಕು ಅನ್ನೋದೆಲ್ಲ ಪುನಃ ನೆನಪು ಬಂದದ್ದು ಆಕ್ಚುಲಿ ಹಾಜುಬರ್ ಅವರ ಹೆಸರು. ಶಾಲೆ ಮಕ್ಕಳಿಗೆ ವಿದ್ಯೆ ಜೊತೆಗೆ ಕೆಲವು ಮೌಲ್ಯಗಳನ್ನು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ಹೊರಟಾಗ ಅದಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಒಂದು ವ್ಯಕ್ತಿತ್ವ ನಮಗೆ ಕಂಡು ಬಂದದ್ದು ಹಾಜಬ್ ಅವರು. ಸೊ ಹಾಜಬ್ ಅವರು ನಾವು ಈ ಸ್ಕೂಲ್ನ ಮುಖಾಂತರ ಹಾಜಬ್ ಅವರು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಹಾಜಬ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಕ್ಚುಲಿ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಅವ್ರಿಗೆ ಬಹಳ ಇವತ್ತು 11 ಗಂಟೆಗೆ ಅವರು ಆಕ್ಚುಲಿ ಕಾಸರಗೋಡು ಹೋಗ್ಬೇಕು ಅಂತ ನಮಗೆ ಮೊದಲೇ ಹೇಳಿದ್ರು. ಬಟ್ ಆದ್ರೆ ಸಹ ಅವರ ಎಲ್ಲ ಬಿಡುವಿಲ್ಲದ ಒಂದು ಕಾರ್ಯಕ್ರಮಗಳ ಮಧ್ಯದಲ್ಲಿ ಕೂಡ ಅವರ ಸ್ವಲ್ಪ ಹೊತ್ತನ್ನು ಈ ಒಂದು ಕಾರ್ಯಕ್ರಮಕ್ಕೆ ವಿನಿಯೋಗಿಸಿ ಮಕ್ಕಳೊಟ್ಟಿಗೆ ನಮ್ಮೊಟ್ಟಿಗೆ ಒಂದು ಅವರು ಕೆಲವು ಅವರ ಸಮಯವನ್ನು ಆಕ್ಚುಲಿ ಉಪಯೋಗ ಮಾಡಿದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಅವರಿಗೆ ಆಭಾರಿ ಆಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಒಂದು ನಮ್ಮ ಮನವಿಗೆ ಒಪ್ಪಿ ಶಾಲೆಯ ಈ ಹಳ್ಳಿಯ ಪಂಚಾಯತ್ ಅಧ್ಯಕ್ಷರಾದ ಬದ್ರುದ್ದೀನ್ ಅವರು ಕೂಡ ಆಕ್ಚುಲಿ ಒಪ್ಪಿದ್ದಾರೆ. ಸೊ ಅಂದ್ರೆ ಈ ಎಲ್ಲ ಗಣ್ಯರ ಆಕ್ಚುಲಿ ಒಂದು ಸಮ್ಮುಖದಿಂದ ನಮಗೆ ನಿಜವಾಗಿ ನಾವು ಆಕ್ಚುಲಿ ಪ್ರೇರಿತರಾಗಿದ್ದೇವೆ ಸರ್. ನೀವು ಆಕ್ಚುಲಿ ಒಂದು ವಿದ್ಯೆಗೋಸ್ಕರ ಎಷ್ಟು ಆಕ್ಚುಲಿ ನೀವು ಯಾವ ಒಂದು ಮಟ್ಟಕ್ಕೆ ಹೋಗ್ತೀರಿ, ಮಕ್ಕಳಿಗೆ ಒಂದು ಆಕ್ಚುಲಿ ಮೌಲ್ಯಗಳನ್ನು ಕೊಡಬೇಕು, ಶಿಕ್ಷಣಗಳನ್ನು ಕೊಡಬೇಕು ಅನ್ನೋ ವಿಷಯ ಬಂದಾಗ ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆಕ್ಚುಲಿ ಹೊರಗೆ ಬದಿಯಲ್ಲಿಟ್ಟು ಇದಕ್ಕೆ ಆಕ್ಚುಲಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಆಕ್ಚುಲಿ ಶೇಖರ್ ಚೌಟರ್ ಕೂಡ ಅವರು ಏನೋ ಬೇರೆ ಕೆಲಸಕ್ಕೆ ಬಂದಿದ್ರು, ಅವರನ್ನು ಕೂಡ ನಾವು ಆಕ್ಚುಲಿ ಬಂದಿದ್ದಾರೆ ಅಂತ ಹೇಳಿದಾಗ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ಅರಿತು ಅವರು ಕೂಡ ನಮ್ಮೊಟ್ಟಿಗೆ ಆಕ್ಚುಲಿ ಸಮಯವನ್ನು ಆಕ್ಚುಲಿ ಕಳೀತಾ ಇದ್ದಾರೆ. ಆದ್ರಿಂದ ಈ ವೇದಿಕೆಯಲ್ಲಿ ಇರುವ ಪ್ರತಿಯೊಬ್ಬರು ಕೂಡ ನಮಗೆ ಅವರದೇ ರೀತಿಯಲ್ಲಿ ಸಹಾಯ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಶಾಲೆಯಿಂದ ಟೀಚರ್ಸ್ಗಳು ಆಕ್ಚುಲಿ ಅಡ್ಮಿಸರ್ಸು ಮತ್ತು ಆಕ್ಚುಲಿ ಟೀಚರ್ಸ್ಗಳು ಕೂಡ ಸ್ವಲ್ಪ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಅದರಿಂದ ಬಹಳ ಒಂದು ಆಸಕ್ತಿಯಿಂದ ವಿದ್ಯಾರ್ಥಿಗಳು ಕೂಡ ಆಕ್ಚುಲಿ ಇಲ್ಲಿ ಬಂದಿದ್ದಾರೆ. ಸೊ ನಿಮ್ಮ ಎಲ್ಲರಿಗೂ ಕೂಡ ನಾವು ರಾಜ್ಯಶಾಸ್ತ್ರದ ಪರವಾಗಿ ಆಕ್ಚುಲಿ ನಾನೊಂದು ಧನ್ಯವಾದವನ್ನು ಅರ್ಪಿಸಬೇಕು ಇದಕ್ಕೆ ಬಂದದಕ್ಕೆ. ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ನಡೆಯಲಿದೆ, ಇದು ಬಹಳ ಚೆನ್ನಾಗಿ ನಡೀತದೆ ಅಂತ ನಾನು ಆಶಿಸ್ತೇನೆ. ತಮ್ಮೆಲ್ಲರ ಒಂದು ಒಳ್ಳೆ ವಿಶ್ವಾಸದೊಂದಿಗೆ ಒಂದು ಒಳ್ಳೆ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತದೆ ಅಂತೇಳಿ ನಾನು ಆಶಿಸಿಕೊಂಡು ನನ್ನ 2 ಮಾತುಗಳನ್ನು ತಿಳಿಸ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷತೆ ವಹಿಸುವುದರೊಂದಿಗೆ ಎಲ್ಲರಿಗೂ ಕೃತಜ್ಞತೆ ಕೂಡ ಸಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಈಗ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡುವಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. ಆ ನೆಲೆಯಲ್ಲಿ ಅಲ್ಲಿಯ ಉಪನ್ಯಾಸಕರು ಸಹ ಪ್ರಾಧ್ಯಾಪಕರಾಗಿರುವಂತಹ ರಾಜೀವ್ ರವಿ CM ಇವರು ಎಲ್ಲರಿಗೂ ಕೂಡ ಧನ್ಯವಾದ. ಮೊದಲನೇದಾಗಿ ಈ ಒಂದು ಆಜಾದ್ ಕಾ ಅಮೃತ್ ಮಹೋತ್ಸವದ ಈ ಒಂದು ಶುಭ ಅವಸರದಲ್ಲಿ ಅಥವಾ ಈ ಒಂದು ಶುಭ ಸಂದರ್ಭದಲ್ಲಿ ಪದ್ಮಶ್ರೀ ಕಾರ್ಯಗಳ ಹಾಜಪ್ಪ ಅವರಿಗೆ ನನ್ನ ವಂದನೆಗಳು. ಎರಡನೇದಾಗಿ ಅಧ್ಯಕ್ಷೀಯ ಭಾಷಣ ಮಾಡಿದಂಥ ನಮ್ಮ ವಿಭಾಗದ ಅಧ್ಯಕ್ಷರವರಿಗೂ ಸಹ ಧನ್ಯವಾದಗಳು. ಅದೇ ರೀತಿ ಇನ್ನೊಂದು ಮುಖ್ಯ ಅತಿಥಿಯಾಗಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ ಈ ಹರೇಕಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬದ್ರುದ್ದೀನ್ ಫರೀದ್ ನಗರ್ ಅವರಿಗೂ ಇನ್ನೊಂದು ಮುಖ್ಯವಾಗಿ ಸ್ಮರಿಸ್ಕೊಳ್ಬೇಕಾದಂಥ ಅಂಶ ಏನಂದರೆ ಈ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಉದ್ಘೋಷಕರಾದಂಥ ಅಥವಾ ಖಜಾಂಚಿಯಾದಂಥ ಸೋಮಶೇಖರ್ ಚೌಟಾರ್ ಅವರಿಗೂ ಆಮೇಲೆ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಉಷಾಲತಾ ದೇವಿ ಅವರಿಗೂ ನನ್ನ ಧನ್ಯವಾದ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪ್ರಸ್ತಾವನೆ ಮಾಡಿದ ಡಾಕ್ಟರ್ ದಯಾನಂದ್ ನಾಯಕ್ ಸರ್ ಅವರಿಗೂ ನನ್ನ ಧನ್ಯವಾದಗಳು. ಅದೇ ರೀತಿ
ಕಾರ್ಯಕ್ರಮವನ್ನು ನಿರೂಪಣೆಗೊಳಿಸಿದಂಥ ಶ್ರೀ ತ್ಯಾಗಂರವರಿಗೂ ಸಹ ಧನ್ಯವಾದಗಳು. ಮಹೋತ್ಸವದ ಅಂಗವಾಗಿ ವಿಶ್ವವಿದ್ಯಾನಿಲಯ ದತ್ತು ಸ್ವೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಭಾಷಣ ಮತ್ತು ಕಿರು ನಾಟಕದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಿರು ನಾಟಕದ ಸ್ಪರ್ಧೆ ಅದೇ ರೀತಿ ಭಾಷಣ ಸ್ಪರ್ಧೆಗೆ ಜಡ್ಜಸ್ರಾಗಿ ತೀರ್ಪುಗಾರರಾಗಿ ಮೊದಲನೇದಾಗಿ ಹೇಮಲತಾ ಬಿಡಿ ಸಂಶೋಧನಾ ವಿದ್ಯಾರ್ಥಿ ಮಂಗಳೂರು ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ವಿಭಾಗ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಭಾಷಣ ಸ್ಪರ್ಧೆಯ ತೀರ್ಪುಗಾರರಿಗೆ ನಿಭಾಯಿಸಬೇಕಾಗಿ ಮುಖ್ಯ ವೇದಿಕೆ ಮುಂಭಾಗದಲ್ಲಿರುವ ಆಸಕ್ತರಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರು ಶ್ವೇತಾ ಮಹೇಶ್ ಕುಮಾರ್ ಸಂಶೋಧನಾ ವಿದ್ಯಾರ್ಥಿ ರಾಜ್ಯಶಾಸ್ತ್ರ ವಿಭಾಗ ಮಂಗಳೂರು ವಿಶ್ವವಿದ್ಯಾಲಯ ತಮ್ಮನ್ನು ಕೂಡ ಜಡ್ಜಸ್ ವಿಭಾಗಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜೋರಾದ ವಿದ್ಯಾರ್ಥಿಗಳಿಗೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಜಡ್ಜಸ್ ಕಾರ್ಯ ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರು ಭಾಗ್ಯಲಕ್ಷ್ಮಿ ಮೇಡಮ್ ಅತಿಥಿ ಉಪನ್ಯಾಸಕರು ಮಂಗಳೂರು ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ವಿಭಾಗ ಮೇಡಮ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಜಡ್ಜಸ್ ವಿಭಾಗಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ. ಮುಂದಕ್ಕೆ ಭಾಷಣ ಸ್ಪರ್ಧೆಯ ಕೆಲವೊಂದು ನಿಯಮಗಳಿದೆ. ಆ ನಿಯಮವನ್ನು ತಿಳಿಸ್ತೇನೆ. ಅದರ ಅನುಸಾರವಾಗಿ ಇಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸತಕ್ಕದ್ದು. ಅದಕ್ಕಿಂತ ಮುಂಚಿತವಾಗಿ ಕುವೆಂಪುರವರು ಹೇಳಿದಂತ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಹುಟ್ಟುತ್ತಲೇ ಮಗು ವಿಶ್ವಮಾನವ, ಬೆಳೆಯುತ್ತಾ ಅಲ್ಪ ಮಾನವನಾಗುತ್ತಾನೆ, ಮತ್ತೆ ಆತನನ್ನು ವಿಶ್ವಮಾನವನಾಗಿ ಮಾಡುವುದು ಶಿಕ್ಷಣ. ಅಂತಹ ಶಿಕ್ಷಣ ಸಂಸ್ಥೆಯಲ್ಲಿದ್ದೇವೆ. ಶಿಕ್ಷಣ ಎಂದರೆ ಕಲಿಯುವಾಗ ಕಷ್ಟ, ಕಲಿತ ಮೇಲೆ ಇಷ್ಟ, ಕಲಿಯದಿದ್ದರೆ ನಷ್ಟ ಆಗುವುದು ಸ್ಪಷ್ಟ. ಖಂಡಿತವಾಗಿಯೂ ಕಲಿಕೆಯಲ್ಲಿ ನಿರಂತರವಾಗಿ ಪ್ರೋತ್ಸಾಹ ನೀಡುವವರು, ನಮ್ಮನ್ನು ಹೊರಟು ತರುವವರು ಗುರುಗಳು. ಗುರುಗಳ ಬಗ್ಗೆ ಒಂದು ಮಾತಿದೆ. ಗುರು ಎಂದರೆ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವವನೇ ನೈಜರು. ಅಂತಹ ಗುರುಗಳ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಮುಂಭಾಗದಲ್ಲಾಗಿದೆ ತಮ್ಮ ಪ್ರತಿಭೆ. ವಿದ್ಯಾರ್ಥಿಗಳೇ, ತಮಗೆ ತಿಳಿದಿರುವಷ್ಟು ಮತ್ತು ತಾವು ಯಾವುದೇ ರೀತಿಯ ಗೊಂದಲಕ್ಕೆ, ಯಾವುದೇ ರೀತಿಯ ಭಯಕ್ಕೆ ಒಳಪಡದೆ ತಮ್ಮ ಪ್ರತಿಭೆಯಲ್ಲಿ ನೆರೆದಿರುವ ಎಲ್ಲ ನಮ್ಮ ಸಹೋದರರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಸಹಪಾಠಿಗಳಂತೆ ತಿಳಿದುಕೊಂಡು ತಮ್ಮ ಪ್ರತಿಭೆಯನ್ನು ಯಾವುದೇ ರೀತಿಯ ಭಯವಿಲ್ಲದೆ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಎಂದು ಪ್ರಥಮವಾಗಿ ಕೇಳಿಕೊಳ್ಳುತ್ತಾ ನೇರವಾಗಿ ನಾನು ಈ ಒಂದು ನಿಯಮವನ್ನು ಹೇಳ್ತೇನೆ. ಭಾಷಣ ಸ್ಪರ್ಧೆಗೆ ಒಂದು ಸ್ಕೂಲ್ನಿಂದ, ಒಂದು ಶಾಲೆಯಿಂದ 2 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. ಗಮನದಲ್ಲಿಟ್ಟುಕೊಳ್ಳಿ, ಒಂದು ಶಾಲೆಯಿಂದ 2 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. ಅದೇ ರೀತಿ ಟೈಮಿಂಗ್ಸ್, ಸಮಯ ಒಂದು ಭಾಷೆಗೆ ಒಬ್ಬ ವ್ಯಕ್ತಿಗೆ, ಒಂದು ವಿದ್ಯಾರ್ಥಿಗೆ 5 ನಿಮಿಷ ಪ್ಲಸ್ 1 ನಿಮಿಷ. ಅಂದರೆ 5 ನಿಮಿಷವಾಗುವಾಗ ಒಂದು ಬೆಲ್ಲನ್ನು ಕೊಡಲಾಗ್ತದೆ. ಅದ ನಂತರ ತಮ್ಮ ಕಂಕೂಡಿಗೆ 1 ನಿಮಿಷವನ್ನು ಕೊಡಲಾಗುವುದು, ಗಮನಿಸಿಕೊಂಡು. ಅದೇ ರೀತಿ ಭಾಷಣ ಸ್ಪರ್ಧೆಯ ವಿಷಯ ಸ್ವಾತಂತ್ರ್ಯೋತ್ಸವ ಆಚರಣೆಯ ಮಹತ್ವ. ಸ್ವಾತಂತ್ರ್ಯೋತ್ಸವ ಆಚರಣೆಯ ಮಹತ್ವ ಇದೀಗಾಗಲೇ ನಿಮಗೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಎಂದು ಭಾವಿಸುತ್ತೇನೆ. ಇದೀಗ ನೇರವಾಗಿ ನಾನು ಭಾಷಣ ಸ್ಪರ್ಧೆಗೆ ವಿದ್ಯಾರ್ಥಿಗಳನ್ನು ಬರೀತೇನೆ. ಎಲ್ಲರೂ ಸಜ್ಜಾಗಿದ್ದೀರಲ್ಲ? ಎಲ್ಲ ರೆಡಿಯಲ್ಲ ವಿದ್ಯಾರ್ಥಿಗಳಿಗೆ? ಒಂದು ಬಾರಿ ಎಲ್ಲರೂ ಎಲ್ಲರೂ ಕೂಡ ಈ ಸ್ಪರ್ಧಾರ್ಥಿಗಳಿಗೆ ಜೋರಾದ ಬೆಚ್ಚಪ್ಪನ್ನು ಪ್ರೋತ್ಸಾಹ ಮಾಡಿ. ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಪ್ರಥಮವಾಗಿ ಕರೀತೇನೆ. ಪ್ರಥಮ ಹೆಸರು
ಪ್ರಾಥಮಿಕ ಶಾಲೆ ರಾಜಘಟ್ಟು ಸುರೇಂದ್ರವರಿಗೆ ಆತ್ಮೀಯವಾಗಿ ತಮ್ಮ ಭಾಷಣಕ್ಕಾಗಿ ತಮ್ಮ ಪ್ರತಿಭೆ ಉತ್ಸವದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ನಮಗೆಲ್ಲರಿಗೂ ತಿಳಿದಿರುವಂತೆ 1947ರ ಆಗಸ್ಟ್ 15ರಂದು ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡೆಯಿತು. ಬ್ರಿಟಿಷರ ದುರಾಡಳಿತದಿಂದ ಗುಲಾಮಗಿರಿಯಿಂದ ವಿಮುಕ್ತಿ ಪಡೆದ ಈ ದಿನವನ್ನು ಸ್ವರ್ಣಾಕ್ಷರಗಳಲ್ಲಿ ಬರೆದಿರಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ. ಹಲವಾರು ಮಂದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಬಲಿದಾನದಿಂದ ಹಿರಿಯರನ್ನು ಸ್ಮರಿಸಿ ಗೌರವಿಸಿ ನನ್ನ ಪುಟ್ಟ ಭಾಷೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೋಣಾಜ ಭವನದಿಂದ ಶ್ರೇಯ. ಇಲ್ಲಿ ನೆರೆದಿರುವ ಗಣ್ಯರೇ, ಅತಿಥಿಗಳೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭನಮನಗಳು. ಇಂದು ನಾನು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. 1857ರ ಸ್ವಾತಂತ್ರ್ಯ ಸಂಗ್ರಾಮವು ಕೇವಲ ಸ್ವಯಂ ಪ್ರೇರಿತವಾಗಿ ಸಂಭವಿಸಲಿಲ್ಲ. ಆದರೆ 1757ರ ರಾಷ್ಟ್ರೀಕರಣಕ್ಕೆ ಹಿಂದಿರುವ ಹಲವಾರು ಸ್ಥಿರವಾದ ಪ್ರತಿರೋಧದ ಪ್ರಯತ್ನಗಳ ನೈಸರ್ಗಿಕ ಪರಾಕಾಷ್ಠೆಯಾಗಿದೆ. ಫೆಬ್ರವರಿ 1857ರಲ್ಲಿ ಹೊಸ ರೈಫಲನ್ನು ಪರಿಚಯಿಸಿದಾಗ ಈಸ್ಟ್ ಇಂಡಿಯಾ ಕಂಪನಿಯು ತಕ್ಷಣದ ಕಾರಣವನ್ನು ಒದಗಿಸಿತು. ಈ ರೈಫಲ್ಗಾಗಿ ಪೂರ್ವಗ್ರೀಸ್ ಮಾಡಿದ ಪ್ಯಾಕೇಜ್ಗಳಲ್ಲಿ ಹಸುಗಳು ಮತ್ತು ಹಂದಿಗಳ ಕೊಬ್ಬನ್ನು ಬಳಸಲಾಗಿದೆ ಎಂದು ಆರೋಪಿಸಲಾಗಿದೆ. ಬಹುಪಾಲು ಸ್ಥಳೀಯರು ಹಿಂದೂಗಳು ಮತ್ತು ಮುಸ್ಲಿಮರನ್ನು ಒಳಗೊಂಡಿರುವ ಸೈನಿಕರು ಕಾಟೇಜ್ಗಳನ್ನು ಬಾಯಲ್ಲಿ ಕಟ್ಟಬೇಕಾಗಿತ್ತು. ಆದ್ದರಿಂದ ಅವುಗಳು ಹಿಂದೂಗಳಿಗೆ ಪವಿತ್ರವಾಗಿರುವುದರಿಂದ ಮತ್ತು ಮುಸ್ಲಿಮರಿಗೆ ಹಂದಿಯನ್ನು ನಿಷೇಧಿಸಲಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮ ನಡೆಯಲು 6 ಕಾರಣಗಳಿವೆ. ಆರ್ಥಿಕ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ, ಆಡಳಿತಾತ್ಮಕ ಕಾರಣ ಮುಂತಾದವು. ಅಂದು ಸ್ವಾತಂತ್ರ್ಯ ಸಂಗ್ರಾಮವು ನಡೆದೇ ಹೋಯಿತು. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಮುಂದಕ್ಕೆ ಗಮನಿಸಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಅಭಿವೃದ್ಧಿ ಶಿಕ್ಷಕರಲ್ಲಿ ಈ ಕಾರ್ಯಕ್ರಮ ಮುಕ್ತಾಯದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಕೇವಲ ಪ್ರಥಮ ದ್ವಿತೀಯ ಬಹುಮಾನಗಳನ್ನು ಹೊರತುಪಡಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಿಕೆಯ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುವುದು. ಅದನ್ನೆಲ್ಲರೂ ಕೂಡ ತೆಗೆದುಕೊಂಡೇ ಇಲ್ಲಿಂದ ವಿರಮಿಸಬೇಕು. ಗಮನಿಸಿಕೊಳ್ಳಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳ ಅಭಿವೃದ್ಧಿ ಶಿಕ್ಷಕರು. ಇದೀಗ ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಊರುಮನೆ ಮಂಚನಾಡಿಯ ಇಮ್ರಾನ್ ಪಿಯಾ. ನಮಸ್ಕಾರಗಳು. ಇದು ಸ್ವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದ ವರ್ಷ. ಏಕೆಂದರೆ ಈ ವರ್ಷ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದರೆ ಅಮೃತ ಮಹೋತ್ಸವದ ಸುಂದರಗಳಿಗೆ. ಪ್ರಿಯ ಭಾರತೀಯರೇ, ನಾವು ಈ ದೇಶದಲ್ಲಿ ಹುಟ್ಟುವುದು ಎಷ್ಟು ಪುಣ್ಯವಂತರು ಎಂಬುದನ್ನು ತಿಳಿದುಕೊಳ್ಳಲು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೆ ನಮಗೆ ತಿಳಿಯುತ್ತದೆ. ಭಾರತವು ಪ್ರಾಚೀನ ಕಾಲದಿಂದಲೂ ವಿಶಾಲ ಸಂಪತ್ಭರಿತ ದೇಶ ವಿದೇಶಿಗೆ ನೀಡಿದ ದೇಶವಾಗಿದೆ. ಭಾರತವು ಪ್ರಾಚೀನ ಕಾಲದಿಂದಲೂ ಉದಾಹರಣೆಗೆ ಅಶೋಕ, ಇಮ್ಮಡಿ, ಪುಲಿಕೇಶಿ, ಮಯೂರವರ್ಮ, ಹರ್ಷವರ್ಧನ ನಂತರ ದಿನಗಳಲ್ಲಿ ಪ್ರಾಚೀನ ಕಾಲವಾದದ್ದು. ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಈ ದಿನದ ಬಗ್ಗೆ ತಮ್ಮೆಲ್ಲರಿಗೂ ಒಂದೆರಡು ಮಾತುಗಳನ್ನಾಡಲು ನಾನು ಇಚ್ಛಿಸುತ್ತೇನೆ. 1757 ಪ್ಲಾಸಿ ಕದನ ನಡೆದು ಹೋಯಿತು. ವಂಗದ ನವಾಬನಾದ ಸಿರಾಜುದ್ದೌಲನನ್ನು ಆಡಳಿತದಿಂದ ಕೆಳಗಿಳಿಸಿ ಬ್ರಿಟಿಷ್ ಸರ್ಕಾರವು ತಮಗೆ ಸಹಾಯಕನಾಗಿದ್ದ ಮೀರ್ ಜಾಫರ್ ಎಂಬುವನನ್ನು ರಾಜನನ್ನಾಗಿ ಮಾಡಿತು. ಕೆಲವು ಕಾಲದ ನಂತರ ರಾಬರ್ಟ್ ಕ್ಲೈವ್ ಎಂಬ ಬ್ರಿಟಿಷ್ ಅಧಿಕಾರಿಯ ಉಪಾಯಗಳಿಂದ ಅವನನ್ನು ಆಡಳಿತದಿಂದ ಕೆಳಗಿಳಿಸಿ ಬ್ರಿಟಿಷ್ ಸರ್ಕಾರ ತನ್ನ ಕೈವಶ ಮಾಡಿಕೊಂಡಿತು. ನೋಡುತ್ತಿದ್ದಂತೆ ಇಡೀ ಭಾರತವನ್ನೇ ಬ್ರಿಟಿಷ್ ಸರ್ಕಾರ ತನ್ನದಾಗಿಸಿಕೊಂಡಿತು. ಇದೇ ಪ್ಲಾಸ್ಟಿಕ್ ಕದನದ ಸರಿಯಾಗಿ 100 ವರ್ಷದ ನಂತರ, ಅಂದರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದು ಹೋಯಿತು. ಇದನ್ನು ಭಾರತೀಯರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ, ಬ್ರಿಟಿಷರು ಕೇವಲ ಸಿಪಾಯಿಗಳ ದಂಗೆ ಎಂದು ಕರೆದರು. ಈ ಸಿಪಾಯಿಗಳ ದಂಗೆಯಲ್ಲಿ ಸಿಪಾಯಿಗಳು, ರಾಜರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇಡೀ ಭಾರತದ ಪ್ರಜೆಗಳು ಭಾಗವಹಿಸಿದರು. ಆದರೆ ಯೋಜನೆ ಇಲ್ಲದ ಕಾರಣ ಈ ದಂಗೆಯು ಹತ್ತಿಕ್ಕಲ್ಪಟ್ಟಿತು. ಈ ದಂಡೆಯಿಂದ ಪ್ರಯೋಜನವಾಗಿದ್ದರಿಂದ
ಅನೇಕ ವಿದ್ಯಾವಂತ ಭಾರತೀಯರು ಸಂಘಟನೆಗೆ ಇಳಿದರು. ಕೆಲವರು ಪತ್ರಿಕೆಗಳ ಮೂಲಕ ಪ್ರಚಾರ ಮಾಡಿದರೆ, ಕೆಲವರು ವಾಕ್ ಸ್ವಾತಂತ್ರ್ಯದ ಮೂಲಕ ಪ್ರಚಾರ ಮಾಡಿದರು. 1885ರಂದು ಎಒ ಹ್ಯೂಮ್ ಎಂಬುವರು ರಾಷ್ಟ್ರೀಯ ಕಾಂಗ್ರೆಸ್ ಎಂಬ ಸಂಸ್ಥೆಯನ್ನು ಕಟ್ಟಿದರು. ಮೊದಲ ಬಾರಿಗೆ ಈ ಸಂಸ್ಥೆಯು ತನ್ನ ಒಂದು ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟಿತ್ತು. ಅದೇನೆಂದರೆ ಭಾರತೀಯರಿಗೆ ತಮ್ಮ ಬದುಕನ್ನು ಬದುಕುವ ಸ್ವಾತಂತ್ರ್ಯ ನೀಡುವ ಬಗ್ಗೆ. ಆ ಸ್ವಲ್ಪ ಸಮಯದ ನಂತರ ಲಾಲ್ ಬಾಲ್ ಪಾಲ್ ಎಂಬ ಮಹನೀಯರ ಸೇರಿದಂತೆ ಅನೇಕ ವೀರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಹಾಗೆಯೇ 1918ರಿಂದ 1922ರ ನಡುವಿನ ಅವಧಿಯಲ್ಲಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಅಸಹಕಾರ ಚಳವಳಿಯನ್ನು ನಡೆಸಿ ಸ್ವದೇಶಿ ವಸ್ತುಗಳನ್ನು ತಿರಸ್ಕರಿಸಿದರು. ಈ ಆಂದೋಲನದಲ್ಲಿ ಎಲ್ಲ ಭಾರತೀಯರು ಕೈ ಜೋಡಿಸಿದರು. 1942ರಂದು ಭಾರತವು ಬ್ರಿಟಿಷರಿಗೆ ಒತ್ತಾಯಪೂರ್ವಕವಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ನೀಡಿತು. ಇದರಿಂದ ಎರಡನೇ ಮಹಾಯುದ್ಧ ನಡೆದ ನಂತರ ಭಾರತ ಮತ್ತು ಪಾಕಿಸ್ತಾನ ದೇಶಗಳನ್ನು ವಿಭಜಿಸುವ ಮೂಲಕ ಬ್ರಿಟಿಷ್ ಸರ್ಕಾರ ತನ್ನ ಆಡಳಿತವನ್ನು ಕೊನೆಗೊಳಿಸಿತು. ಬ್ರಿಟಿಷ್ ಸರ್ಕಾರವು 1947ರಂದು ಆಗಸ್ಟ್ 15ರಲ್ಲಿ ನಮ್ಮ ಭಾರತವು ಸ್ವಾತಂತ್ರ್ಯ ಪಡೆಯಿತು. ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ವೀರ ಮಹಿಳೆಯರು ತಮ್ಮ ಜೀವವನ್ನು ಪಣಕ್ಕಿಟ್ಟಿದ್ದಾರೆ.